ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ರೀ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಗೌರ 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 ಹರಿ. ಶ್ರೀ ಸಚಿನಂದನ ಗೌರ ಹರಿ. ಶ್ರೀ ಸಚ್ಚಿನಂದನ ಗೌರ ಹರಿ. ಗೌರ 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 ಹರಿ. ಗೌರ 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 ಹರಿ. ಜೈ ಸಚಿನಂದನ ಗೌರ ಹರಿ. ಜೈ ಸಚ್ಚಿನಂದನ ಗೌರ ಹರಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಇವತ್ತಿನ ತರಗತಿ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ಸಂಸ್ಥೆಯ ಮುಖ್ಯಸ್ಥರು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ನಾನು ಶುರು ಮಾಡುತ್ತಾ ಇದ್ದೇನೆ. ಹರೇ ಕೃಷ್ಣ. ಸೊ ನಾವ್ ಇವಾಗ ಏನನ್ನ ಓದ್ತಾ ಇದ್ದೀವಿ? ಚೈತನ್ಯ ಚರಿತಾಮೃತ. ಚೈತನ್ಯ ಚರಿತಾಮೃತ. ಓಕೆ. ಸೊ ಯಾವ ಒಂದು ಲೀಲೆಯನ್ನ ನಾವು ಓದ್ತಾ ಇದೀವಿ? ಆದಿಲೀಲಾ ಮತ್ತೆ ಅಧ್ಯಾಯ ಆಚಾರ್ಯ ಲೀಲೆ 6. ಅಧ್ಯಾಯ 6. ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ ಅಲ್ವಾ? ಅಂದ್ರೆ ನಾವ್ ಇಲ್ಲಿ ತನಕ ನಾವು ಚೈತನ್ಯ ಮಹಾಪ್ರಭುಗಳ ತತ್ವವನ್ನ ನಾವು ತಿಳ್ಕೊಂಡಿದೀವಿ, ಮತ್ತೆ ನಿತ್ಯಾನಂದ ಪ್ರಭುಗಳ ತತ್ವವನ್ನ ನಾವು ತಿಳ್ಕೊಂಡಿದೀವಿ. ಈಗ ಅದ್ವೈತ ಆಚಾರ್ಯರ ತತ್ವವನ್ನ ನಾವು ತಿಳ್ಕೊತಾ ಇದ್ದೀವಿ ಅಲ್ವಾ? ಸೊ ನಮ್ಗೆ ಇವಾಗ ಮುಖ್ಯವಾಗಿ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು? ಅದ್ವೈತ ಆಚಾರ್ಯರು ಅವರು ಚೈತನ್ಯ ಮಹಾಪ್ರಭುಗಳಿಗಿಂತ ಹಿರಿಯರಾಗಿದ್ದಾರೆ, ಮತ್ತೆ ಅವರು ಗುರುಗಳ ಸ್ಥಾನದಲ್ಲಿದ್ದಾರೆ. ಆದ್ರೂ ಸಹ ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನ ಅವರು ಒಡೆಯ ಮತ್ತೆ ತಾನು ದಾಸ ಅಂತ ಹೇಳ್ಬಿಟ್ಟು ಅವರು ಪರಿಗಣಿಸ್ತಾ ಇದ್ದಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ದೇವೋತ್ತಮ ಪರಮ ಪುರುಷ ಆದ್ರೂ ಸಹ ಅವರು ಅದ್ವೈತ ಆಚಾರ್ಯರಿಗೆ ಅವರು ಗೌರವ ಪೂರ್ವಕವಾಗಿ ಅವರು ವಂದನೆಗಳನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ದಾಸ ಭಾವತ್ವದ ಬಗ್ಗೆ ನಮ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ಶ್ಲೋಕ 45. ಮುಹಿಯೇ ಚೈತನ್ಯ ದಾಸ ಆರ ನಿತ್ಯಾನಂದ. 45 52 ಅಯ್ಯೋ 52. ಹಾ ಸರಿ ಸರಿ. ಓಕೆ ಮಾತಾಡಿ. ಸರಿ. ಶ್ಲೋಕ 52. ಯೂಟ್ಯೂಬ್ ಚೆಕ್ ಮಾಡಿ ಹಾಕ್ತೇನೆ. ನಾನು 52, ನಾನು 45 ಅಂತ ಹಾಕ್ಬಿಟ್ಟೆ ಯೂಟ್ಯೂಬ್ ಅಲ್ಲಿ. ಹೌದಾ? ಅದಕ್ಕೆ ಅದೇ ಕರೆಕ್ಟ್ ಆಗಿ ಇಟ್ಬಿಟ್ಟಿದ್ದೀನಿ. ಓಕೆ ಓಕೆ. ಶ್ಲೋಕ 52.
ಚೈತನ್ಯ ಗೋಸಾಯಿ ಮೋರೆ ಕರೆ ಗುರು ಜ್ಞಾನ ತಥಾಪಿಹ ಮೋರ ಹಯ್ಯ ದಾಸ ಅಭಿಮಾನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆನ್ನೆ ಓದ್ದೇ ಇರೋರು ಹ್ಯಾಂಡ್ ರೈಸ್ ಮಾಡಿ ಕರಿತೀನಿ. ನೆನ್ನೆ ಯಾರು ಓದಿಲ್ಲ? ಗೀತಾ ಎಂ ಮಾತಾಜಿ ಓದಿ. ನಾನು ಓದಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 52. ನಂದು ಆಗಿಲ್ಲ ಮಾತಾಜಿ. ಸಾಯಿ ಮೋರೆ ಕರೆ ಗುರು ಜ್ಞಾನ ತಥಾಪಿಹ ಮೋರಹಯ ದಾಸಃ ವಿಮಾನ. ಚೈತನ್ಯ ಗೋಸಾಯಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಮೋರೆ ನನಗೆ ಕರೆ ಮಾಡುತ್ತಾರೆ. ಗುರುಜ್ಞಾನ ಗುರುವೆಂದು ಭಾವಿಸುವ ಕೆಲಸವನ್ನು. ತಥಾಪಿಹ ಆದರೂ ಮೋರ ನನ್ನ ಹಯ ಇದೆ. ದಾಸಾಭಿಮಾನ ಅವರು ದಾಸನೆನ್ನುವ ಮನೋಭಾವ. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಚೈತನ್ಯರೇನೋ ನನ್ನನ್ನು ಅವರ ಗುರುವೆಂದು ಭಾವಿಸುತ್ತಾರೆ, ಆದರೆ ನಾನು ಅವರ ದಾಸನೆಂಬ ಭಾವವೇ ನನ್ನಲ್ಲಿ ತುಂಬಿದೆ. ಶ್ರೀ ಅದ್ವೈತ ಆಚಾರ್ಯರ ಆಲೋಚನೆ ಹೀಗೆ ಸಾಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಭಗವಾನ್ ಚೈತನ್ಯರು ಅವರು ಅದ್ವೈತಾಚಾರ್ಯರನ್ನ ಗುರು ಅಂತ ಭಾವಿಸ್ತಾರೆ. ಆದ್ರೆ ಅದ್ವೈತಾಚಾರ್ಯರು ಹೇಳ್ತಾ ಇದ್ದಾರೆ ನನಗೆ ಆದ್ರೆ ಅವರ ದಾಸ ಅನ್ನೋ ಒಂದು ಭಾವನೆ ನನ್ನಲ್ಲಿ ತುಂಬಿದೆ ಅಂತ ಹೇಳ್ತಾರೆ. ನಾವ್ ನೆನ್ನೆ ದಿವಸ ನಾವೇನನ್ನ ತಿಳ್ಕೊಂಡ್ವಿ, ನಿತ್ಯಾನಂದ ಪ್ರಭುಗಳನ್ನು ಸಹ ಚೈತನ್ಯ ಮಹಾಪ್ರಭುಗಳನ್ನ ದಾಸ ಅನ್ನೋ ಒಂದು ಭಾವನೆಯಲ್ಲೇನೆ ಅವರನ್ನ ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ ಅಲ್ವಾ. ಅದೇ ತರನೇ ಬ್ರಹ್ಮ, ಶಿವ, ನಾರದ, ಶುಕಮುನಿಗಳು, ಸನಾತ ಕುಮಾರರು ಅವರೆಲ್ಲರನ್ನೂ ಸಹ ಆ ದಾಸ ಭಾವದಲ್ಲೇ ಅವರು ಸಂತೋಷವನ್ನ ಪಡ್ತಾರೆ. ಅದೇ ತರನೇ ಅವ್ರು ಏನ್ ಹೇಳಿದ್ರು, ಶ್ರೀವಾಸ, ಹರಿದಾಸ, ರಾಮದಾಸ, ಗದಾಧರ, ಮುರಾರಿ, ಮುಕುಂದ, ಚಂದ್ರಶೇಖರ ಹಾಗೂ ವಕ್ರೇಶ್ವರ ಇವರೆಲ್ಲರನ್ನೂ ಸಹ ನಾವು ದಾಸ ಅನ್ನೋ ಒಂದು ಭಾವನೆ ಬಂದಾಗ್ಲೇ ನಮ್ಗೆ ತುಂಬಾ ಹೆಚ್ಚು ಆನಂದ ಆಗುತ್ತೆ. ಎಷ್ಟು ಆನಂದ ಅಂದ್ರೆ ನಮ್ಮನ್ನು ಹುಚ್ಚರನ್ನಾಗಿ ಅದು ಮಾಡುತ್ತೆ ಆ ಒಂದು ಭಾವ, ದಾಸ ಭಾವ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ಲೋಕ 53. ಕೃಷ್ಣ ಪ್ರೇಮೇರ ಏಕ ಅಪೂರ್ವ ಪ್ರಭಾವ ಗುರು ಸಮ ಲಘುಕೆ ಕರಾಯ ದಾಸ್ಯ ಭಾವ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರೇಮೇರ ಏಕ ಅಪೂರ್ವ ಪ್ರಭಾವ ಗುರು ಸಮಲಘುಕೆ ಕರಾಯ ದಾಸ್ಯ ಭಾವ. ಕೃಷ್ಣ ಪ್ರೇಮದ ಏಕ ಒಂದು ಅಪೂರ್ವ ಪ್ರಭಾವ, ಅಸದೃಶ ಮಹಿಮೆ, ಗುರುಸ್ಥಾನದಲ್ಲಿ ನಿಂತಂತಹವರಿಗೆ, ಸಮ ಒಂದೇ ಮಟ್ಟದ, ಲಘುಕೆ ಅಷ್ಟೇನು ಮುಖ್ಯರಲ್ಲದವರಿಗೆ ಕರಾಯ ಮಾಡುತ್ತದೆ. ದಾಸ್ಯಭಾವ ಸೇವಕನಾಗಿದ್ದೇನೆಂಬ ಮನೋಭಾವ. ಮೇಲೆ ಮಾತಾಡಿ. ಅನುವಾದ: ಕೃಷ್ಣ ಪ್ರೇಮಕ್ಕೆ ಒಂದು ಅಸದೃಶವಾದ ಶಕ್ತಿ ಇದೆ. ಮೇಲಿನವರು, ಕೆಳಗಿನವರು ಹಾಗೂ ಮಧ್ಯಸ್ಥರು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಕೃಷ್ಣ ಸೇವೆ ಮಾಡುವಂತೆ ಪ್ರೇರೇಪಿಸುತ್ತದೆ. ಭಾವಾರ್ಥ ಓದೋಣ ಮಾತಾಗಿ. ಓದಿ. ಭಾವಾರ್ಥ: ಭಕ್ತಿ ಸೇವೆಯಲ್ಲಿ 2 ವಿಧಗಳುಂಟು. ಪಾಂಚರಾತ್ರಿಕ ನಿಯಂತ್ರಕ ತತ್ವಗಳನ್ನು ಮಾಡುವ ಸೇವೆ ಒಂದು ಬಗೆಯದು. ಭಾಗವತ ಪಾರಲೌಕಿಕ ಪ್ರೇಮ ಸೇವೆ ಇನ್ನೊಂದು ಕ್ರಮ. ಪಾಂಚರಾತ್ರಿಕ ನಿಯಂತ್ರಿಕ ತತ್ವಗಳನ್ನು ಪಾಲಿಸುವ ವರ್ಗಕ್ಕೆ ಸೇರಿದ ಜನರ ದೈವ ಪ್ರೇಮವು ಹೆಚ್ಚು ಕಡಿಮೆ ವೈಭವಯುತೆಯು ಪೂಜ್ಯ ಭಾವದಿಂದ ಕೂಡಿದ್ದು ಆಗಿರುತ್ತದೆ. ಆದರೆ ರಾಧಾಕೃಷ್ಣರ ಪೂಜೆಯನ್ನು ಪರಿಶುದ್ಧ ಲೋಕೋತ್ತರ ಪ್ರೇಮದ ನೆಲೆಯದೇ ಆಗಿರುತ್ತದೆ. ಕೃಷ್ಣನ ಹಿರಿಯರ ಪಾತ್ರ ವಹಿಸುವ ಜನರು ಕೂಡ ಪ್ರಭುವಿಗೆ ಲೋಕೋತ್ತರ ಸೇವೆ ಸಲ್ಲಿಸುವ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಕೃಷ್ಣನ ಹಿರಿಯರ ಪಾತ್ರ ವಹಿಸುವ ಭಕ್ತರ ಸೇವಾ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಕಡು ಕಷ್ಟ. ಆದರೆ ಅವರು ಸಲ್ಲಿಸುವ ವಿಶಿಷ್ಟ ಬಗೆಯ ಪೂಜೆಯ ಪರಮೋತ್ಕೃಷ್ಟತೆಗೆ ಸಂಬಂಧಿಸಿದಂತೆ ಅವರ ಮನೋಭಾವವನ್ನು ಸುಲಭವಾಗಿಯೇ ಅರ್ಥ ಮಾಡಿಕೊಳ್ಳಬಹುದು. ಎದ್ದು ಕಾಣುವ ಒಂದು ಉದಾಹರಣೆ ಎಂದರೆ ತಾಯಿ ಯಶೋದೆಯು ಕೃಷ್ಣನಿಗೆ ಸಲ್ಲಿಸುವ ಸೇವೆ. ಈ ಸೇವೆಯು ಸ್ಫುಟವಾಗಿ ಕಾಣುವಂತಹುದು. ತನ್ನ ನಾರಾಯಣನ ಲಕ್ಷಣದಲ್ಲಿ ಪ್ರಭುವು ತನ್ನ ಸಂಗಾತಿಗಳಿಂದ ಮಾತ್ರ ಪೂಜೆಗೊಳ್ಳಬಲ್ಲನೇ ಹೊರತು ಅನ್ಯರಿಂದ ಅಲ್ಲ. ಇಲ್ಲಿ ಭಕ್ತರು ಕೃಷ್ಣನಿಗೆ ಸಮಾನನಾದವರೋ ಅಥವಾ ಕೆಳಗಿನ ಸ್ಥಾನದಲ್ಲಿರುವವರೋ ಆಗುತ್ತಾರೆ. ಆದರೆ ಭಗವಾನ್ ಕೃಷ್ಣನ ಲಕ್ಷಣದಲ್ಲಿ ಪ್ರಭುವು ಸರಳವಾಗಿ ತನ್ನ ತಂದೆ, ಶಿಕ್ಷಕರು ಹಾಗೂ ಅವನಿಗಿಂತ ಹಿರಿಯರಾದವರಿಂದಲೂ ಹಾಗೆಯೇ ತನ್ನ ಸಮಾನನಾದವರಿಂದಲೂ ಅಧೀನವರ್ತಿಗಳಿಂದಲೂ ಸೇವೆ
ಸ್ವೀಕರಿಸುತ್ತಾನೆ. ಇದು ನಿಜಕ್ಕೂ ಆಶ್ಚರ್ಯದ ಮಾತೇ ಹೌದು. ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ. ಹರೇ ಧನ್ಯವಾದಗಳು. ಸೊ ಇಲ್ಲಿ ನಮ್ಗೆ ಕೃಷ್ಣ ಪ್ರೇಮದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಕೃಷ್ಣ ಪ್ರೇಮ ಸಾಮಾನ್ಯವಾದದಲ್ಲ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಸಹ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಕೃಷ್ಣ ಪ್ರಜ್ಞೆಗೆ ಯಾರ್ ಬೇಕಾದ್ರೂ ಬರ್ಬೋದು, ಆ ಕೃಷ್ಣನ ಪ್ರೇಮಕ್ಕೆ ಯಾರ್ ಬೇಕಾದ್ರೂ ಸಹ ಪಾತ್ರರಾಗ್ಬೋದು ಅಲ್ವಾ. ನಾವ್ ಇವಾಗ ಹರಿದಾಸ್ ಠಾಕೂರನ್ನ ನೋಡಿದ್ವಿ. ಹರಿದಾಸ್ ಠಾಕೂರ್ ಅವರು ಮುಸ್ಲಿಮಾನ್ ಆ ಒಂದು ವರ್ಗಕ್ಕೆ ಸೇರಿದವರು ಅಲ್ವಾ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಸ್ವೀಕರಿಸ್ತಾರೆ ಅಲ್ವಾ. ಸ್ವೀಕರಿಸಿ ಅವರಿಗೆ ನಾಮಾಚಾರ್ಯ ಅಂತ ಹೇಳ್ಬಿಟ್ಟು ಹರಿದಾಸ ಠಾಕೂರ್ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ತಾರೆ ಅಲ್ವಾ. ಮತ್ತೆ ನಾವು ಅದ್ವೈತಾಚಾರ್ಯರನ್ನು ನೋಡಿದ್ವಿ. ಅವರ ತಂದೆಯ ತಿಥಿ ಸಮಯದಲ್ಲಿ ಆ ಒಂದು ಮೇನ್ ನೈವೇದ್ಯದ ತಟ್ಟೆ ಏನಿರುತ್ತೆ, ಸೊ ಅದನ್ನ ಒಬ್ಬ ಉತ್ತಮ ಬ್ರಾಹ್ಮಣನಿಗೆ ಕೊಡ್ಬೇಕು. ಆಗ ಅದ್ವೈತಾಚಾರ್ಯರು ಏನ್ ಮಾಡ್ತಾರೆ, ಅವರು ಹರಿದಾಸ ಠಾಕೂರ್ ಅವ್ರಿಗೆ ಕೊಡ್ತಾರೆ ಅಲ್ವಾ. ಆದ್ರೆ ಹರಿದಾಸ ಠಾಕೂರ್ ಇಲ್ಲ, ನಾನು ಇದನ್ನ ಸ್ವೀಕರಿಸೋದಿಲ್ಲ, ನಾನು ಇದಕ್ಕೆ ಅರ್ಹನಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದ್ವೈತಾಚಾರ್ಯರು ಏನ್ ಹೇಳ್ತಾರೆ, ಸೊ ಇಲ್ಲಿರೋ ಎಲ್ಲಾ ಬ್ರಾಹ್ಮಣರಿಗಿಂತ ನೀವು ಕಡಿಮೆ ಅಲ್ಲ, ಸೊ ನೀವು ತುಂಬಾ ಶ್ರೇಷ್ಠರಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ಕೋತಾರೆ ಅಲ್ವಾ. ಅಂದ್ರೆ ಈ ಕೃಷ್ಣ ಪ್ರಜ್ಞೆಗೆ ಯಾರು ಬೇಕಾದ್ರೂ ಬರ್ಬೋದು, ಬಡವ ಬಲ್ಲಿದ, ಯಾವುದೇ ಒಂದು ಜಾತಿ ಮತ ಭೇದ ಅನ್ನೋದಿಲ್ಲ ಅಲ್ವಾ. ನಾವು ಪ್ರಭುಪಾದರನ್ನ ನೋಡಿದ್ರು ಅಷ್ಟೇನೆ, ಅವ್ರು ಹೋಗಿದ್ದಾದ್ರೂ ಎಲ್ಲಿಗೆ ಅಲ್ವಾ, ಅವ್ರು ಹೋಗಿದ್ದ ಅಮೆರಿಕಾಗೆ. ಅಲ್ಲಿ 4 ನಿಯಂತ್ರಕ ತತ್ವಗಳನ್ನ ಪಾಲಿಸೋರೇ ಯಾರು ಇಲ್ಲ ಅಲ್ವಾ. ಅವರ ಜೀವನ ಶೈಲಿನೇ ಈ 4 ನಿಯಂತ್ರಕ ತತ್ವಗಳನ್ನ ಏನಿದೆ ಅದನ್ನ ಅವರು ಏನ್ ಮಾಡ್ತಾ ಇದಾರೆ, ಅದನ್ನ ಅವ್ರ ಎಗನೆಸ್ಟ್ ಆಗಿ ಅವ್ರು ಜೀವನ ಮಾಡ್ತಾ ಇರೋದು ಅಲ್ವಾ. ಮಾಂಸಾಹಾರ ತಿಂತಾ ಇದ್ದಾರೆ, ಪರಸ್ತ್ರೀ ಸಂಘ ಮಾಡ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾ ಇದ್ದಾರೆ, ಜೂಜಾಡ್ತಿದ್ದಾರೆ ಅಲ್ವಾ. ಆದ್ರೆ ಅವ್ರೂ ಸಹ ಈ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಅವರು ಅಂದ್ರೆ ಅರ್ಹರಾಗಿದ್ದಾರೆ. ಅಂದ್ರೆ ಯಾರು ಬೇಕಾದ್ರೂ ಈ ಕೃಷ್ಣ ಪ್ರಜ್ಞೆಗೆ ಬರ್ಬೋದು. ಮತ್ತೆ ವಯಸ್ಸಿನ ಭೇದ ಭಾವನೂ ಇಲ್ಲ, ಒಂದು ಚಿಕ್ಕ ಮಗುನು ಬರ್ಬೋದು, ಮತ್ತೆ ವಯಸ್ಸಾಗಿರುವಂತಹ ಸ್ತ್ರೀ ಪುರುಷ ಯಾರು ಬೇಕಾದ್ರೂ ಸಹ ಬರ್ಬೋದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಭೇದ ಇಲ್ದಲೆ ಎಲ್ಲರೂ ಕೃಷ್ಣ ಸೇವೆ ಮಾಡುವಂತೆ ಪ್ರೇರೇಪಿಸುತ್ತೆ ಈ ಕೃಷ್ಣ ಪ್ರೇಮ ಅನ್ನೋದು. ಭಾವಾರ್ಥದಲ್ಲಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆಯಲ್ಲಿ 2 ವಿಧವುಂಟು. ಸೊ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ ಅಲ್ವಾ, ನಾವು ನಮ್ಮ ಗುರಿಯನ್ನ ಮುಟ್ಟಬೇಕು ಅಂತಂದ್ರೆ, ಅಂದ್ರೆ ಭಗವಂತನ ಆ ಕೃಷ್ಣ ಪ್ರೇಮವನ್ನ ಪಡಿಬೇಕಂತಂದ್ರೆ, ನಾವು ಇವಾಗ ಒಂದು ರೈಲ್ ಮೇಲೆ ನಾವು ಪ್ರಯಾಣ ಮಾಡ್ತಿದೀವಿ ಅಂತಂದ್ರೆ ರೈಲಿನ 2 ಹಳಿಗಳೂ ಸಹ ಸರಿಯಾಗಿರ್ಬೇಕು ಅಲ್ವಾ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ನಾವು ಬರೀ ಭಾಗವತ ವಿಧಿ ಒಂದನ್ನೇ ಮಾಡ್ಕೊಂಡು ನಾವು ಭಗವಂತನನ್ನ ನಾವು ಸಮೀಪಿಸ್ಲಿಕ್ಕೆ ಆಗೋದಿಲ್ಲ. ಸೊ ಭಾಗವತ ವಿಧಿ ಮತ್ತೆ ಪಂಚರಾತ್ರ ವಿಧಿ ಎರಡನ್ನೂ ನಾವು ಮಾಡ್ಬೇಕು. ಅವೆರಡನ್ನೂ ಸಹ ಒಂದು ರೈಲಿನ ಹಳಿಗಳಿದ್ದ ಹಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಭಾಗವತ ವಿಧಿ ಅಂದ್ರೆ ಏನು, ಪಂಚರಾತ್ರಿಕ ವಿಧಿ ಅಂತಂದ್ರೆ ಏನು ಅಂದ್ರೆ, ಭಾಗವತ ವಿಧಿ ಅಂದ್ರೆ ಇವಾಗ ನಾವು ಓದ್ತಾ ಇದೀವಿ ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಇದನ್ನೆಲ್ಲ ಓದೋದು, ಚಾಂಟಿಂಗ್ ಮಾಡೋದು, ಇದೆಲ್ಲನೂ ಸಹ ಭಾಗವತ ವಿಧಿಯಲ್ಲಿ ಬರುತ್ತೆ. ಅದೇ ಈಗ ಪಂಚರಾತ್ರ ವಿಧಿ ಅಂತಂದ್ರೆ ನಾವ್ ಇವಾಗ DT ವರ್ಷಿಪ್ ಅಂತ ಹೇಳ್ತೀವಲ್ವಾ. ಸೊ ನಾವು ಆ ದೇವರ ವಿಗ್ರಹಗಳನ್ನ ಇಟ್ಕೊಂಡು ನಾವು ಆರಾಧನೆ ಮಾಡ್ತೀವಲ್ವಾ, ಅದು ಯಾವ ಕ್ರಮದಲ್ಲಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾರದೀಯ ಪಂಚರಾತ್ರ ವಿಧಿಯಲ್ಲಿ ಅದನ್ನ ಹೇಳಿದ್ದಾರೆ. ಅದ್ರಲ್ಲಿ ಹೇಗೆ ವರ್ಣನೆ ಮಾಡಿದರೋ ಅದೇ ತರನೇ ಇಲ್ಲಿ ನಾವು ಯಾವುದೇ ಇಸ್ಕಾನ್ ದೇವಸ್ಥಾನಕ್ಕೆ ಹೋದ್ರೂ ಸಹ ಆ ನಾರದ ಪಂಚರಾತ್ರಿಕ ವಿಧಿಯ ಪ್ರಕಾರವೇ ಅಲ್ಲಿ DTಗೆ ಸೇವೆ ಅನ್ನೋದು ನಡೆಯುತ್ತೆ. ಸೊ ಇಲ್ಲಿ ಅದನ್ನೇ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 2 ತರ ನಾವು ಭಗವಂತನ ಸೇವೆಯನ್ನ ಮಾಡ್ಬೋದು, ಈ ಭಾಗವತ ಸೇವೆ ಮತ್ತೆ ಪಾಂಚರಾತ್ರಿಕ ಸೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಗವಂತನ ಪಾಂಚರಾತ್ರಿಕ ನಿಯಂತ್ರಕ ತತ್ವಗಳನ್ನು ಪಾಲಿಸುವ ವರ್ಗಕ್ಕೆ ಸೇರಿದ ಜನರ ದೈವ ಪ್ರೇಮವು ಹೆಚ್ಚು ಕಡಿಮೆ ವೈಭವಯುತವೂ ಪೂಜ್ಯ ಭಾವದಿಂದ ಕೂಡಿದ್ದು ಆಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಇವಾಗ DT ವರ್ಶಿಪ್ ಮಾಡಿದಾಗ ನಾವು ಇವಾಗ ಇಸ್ಕಾನ್ ದೇವಸ್ಥಾನದಲ್ಲಿ ನಾನು ನೋಡ್ತೀವಿ ಅಲ್ವಾ, ಎಷ್ಟು ವೈಭವಯುತವಾಗಿ ಕೃಷ್ಣನಿಗೆ, ರಾಧೆಗೆ, ಶ್ರೀಮತಿ ರಾಧಾರಾಣಿಗೆ ಅಲಂಕಾರ ಮಾಡಿರ್ತಾರೆ ಅಲ್ವಾ. ಒಂದಿನ ಹಾಕಿರುವಂತಹ ಆ ಒಂದು ಬಟ್ಟೆನೇ ಆಗ್ಲಿ, ಆಭರಣಗಳೇ ಆಗ್ಲಿ ಇನ್ನೊಂದಿನ ಹಾಕಿರೋದಿಲ್ಲ ಅಲ್ವಾ. ಸೊ ಅಂದ್ರೆ ಅಷ್ಟು ವೈಭವಯುತವಾಗಿ ಅವರು ಭಗವಂತನ ಸೇವೆಯನ್ನಲ್ಲಿ ಮಾಡ್ತಾರೆ. ಸೊ ಆದರೆ ರಾಧಾಕೃಷ್ಣನ ಪೂಜೆಯನ್ನು ಪರಿಶುದ್ಧ ಲೋಕೋತ್ತರ ಪ್ರೇಮದ ನೆಲೆಯದೇ ಆಗಿರುತ್ತದೆ. ಆದ್ರೆ ನಿಜವಾಗ್ಲೂ ನೋಡ್ಕೋಬೇಕಂತಂದ್ರೆ ರಾಧಾಕೃಷ್ಣರು, ನಾವು ಆ ವೃಂದಾವನದಲ್ಲಿರುವಂತಹ ಆ ಒಂದು ಭಾವ ಯಾವ ತರ ಇದೆ ಅಂತಂದ್ರೆ, ಅದು ಐಶ್ವರ್ಯ ಭಾವದಲ್ಲಿ ಅಲ್ಲಿ ಸೇವೆ ನಡೀತಾ ಇಲ್ಲ ಅಲ್ವಾ. ಸೊ ಅಲ್ಲಿ ನಡೀತಾ ಇರೋದು ಪ್ರೇಮ ಭಾವದಲ್ಲಿ ಅಲ್ವಾ, ಆ ಒಂದು ಶುದ್ಧ ಪ್ರೀತಿ ಭಾವದಲ್ಲಿ ಅಲ್ಲಿ ಸೇವೆ ನಡೀತಾ ಇರೋದು. ಸೊ ಕೃಷ್ಣನ ಹಿರಿಯರ ಪಾತ್ರ ವಹಿಸುವ ಜನರು ಕೂಡ ಪ್ರಭುವಿಗೆ ಲೋಕೋತ್ತರ ಸೇವೆ ಸಲ್ಲಿಸುವ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಸೊ ಇವಾಗ ನಾನು ನಿನ್ನೆ ನಿಮ್ಗೆ ಹೇಳಿದಿರೋ ಹಾಗೇನೆ, ನಾವು ಕೃಷ್ಣನಿಗೆ ಯಾವುದೇ ಒಂದು ರಸದಲ್ಲೂ ನಾವು ಸೇವೆ ಮಾಡಿದ್ರು ಸಹ ಸೊ ಅಲ್ಲಿ ದಾಸ್ಯ ಭಾವನೆ ಇರುತ್ತೆ. ಅಂದ್ರೆ ದಾಸ್ಯ ಭಾವ ಅಂತಂದ್ರೆ ಏನು, ಇವಾಗ ಭಗವಂತನಿಗೆ ಯಾವ್ದು ಸಂತೋಷವೋ ಅದನ್ನ ನಾವು ಮಾಡ್ತೀವಿ, ನನ್ನ ಇಷ್ಟದ ಪ್ರಕಾರ ಮಾಡೋದಲ್ಲ ದಾಸ್ಯ ಭಾವ ಅಂದ್ರೆ ಅಲ್ವಾ. ಸೊ ನಮ್ಮ ಒಡೆಯ ಏನು ಆಜ್ಞೆನ ಕೊಡ್ತಾನೋ ಅದನ್ನ ನಾವು ಪಾಲನೆ ಮಾಡ್ತೀವಿ
ಅಲ್ವಾ? ಆ ಒಡೆಯ ಮತ್ತೆ ಸೇವಕನ ನಡುವೆ ಇರುವಂತಹ ಒಂದು ಸಂಬಂಧ ಅಂದ್ರೆ ಅದೇ ಅಲ್ವಾ? ಇವಾಗ ಅರ್ಜುನನ್ಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅವನಿಗೆ ಖಂಡಿತ ಇಷ್ಟ ಇರ್ಲಿಲ್ಲ ಅಲ್ವಾ? ತನ್ನ ಬಂಧು ಬಾಂಧವರು, ಗುರು ಹಿರಿಯರು ಅವ್ರ ಜೊತೆ ನಾನ್ ಯುದ್ಧ ಯುದ್ಧ ಮಾಡಿ ನಾನು ರಾಜ್ಯವನ್ನ ಪಡಿಬೇಕಾ ಅಂತಾನೆ ಅವ್ನು ಯೋಚನೆ ಮಾಡಿದ್ದು. ಆದ್ರೆ ಕೊನೆಗೆ ಏನ್ ಮಾಡ್ತಾರೆ, ಅವರು ಭಗವದ್ಗೀತೆಯ ಬೋಧನೆಯನ್ನ ಅವರು ಕೇಳಿಸ್ಕೊಂಡ್ಮೇಲೆ ಕೃಷ್ಣನ್ಗೆ ಏನು ಹೇಳ್ತಾರೆ, ಸೊ ಅವ್ರ ಏನು ಕೃಷ್ಣ ಹೇಳ್ತಾರೆ ಅಲ್ವಾ, ಅವ್ರಿಗೆ ಬಲವಂತ ಮಾಡೋದಿಲ್ಲ. ಸೊ ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳ್ತಾರೆ, ನಿನ್ಗೆ ಹೇಗ್ ಅನ್ಸುತ್ತೋ ಹಾಗ್ ಮಾಡು ಅರ್ಜುನ ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ಏನ್ ಹೇಳ್ತಾರೆ, ಕರಿಷ್ಯೆ ವಚನಂ ತವ ಅಂತ ಹೇಳ್ತಾರೆ. ಇಲ್ಲ ಕೃಷ್ಣ, ನೀನ್ ಏನ್ ಹೇಳಿದ್ಯೋ ಹಾಗೆ ನಾನು ನಡ್ಕೋತೀನಿ ಅಂತ ಹೇಳ್ತಾರೆ ಅಲ್ವಾ? ಅದು ದಾಸ್ಯ ಭಾವ. ಸೊ ಅದಕ್ಕೆ ಇಲ್ಲಿ ಹಿರಿಯರು ಸಹ ಆ ಕೃಷ್ಣನಿಗೆ ಏನು ಸಂತೋಷನೋ ಅದನ್ನೇ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಿರಿಯರು ಸಹ ಆ ಭಕ್ತರ ಸೇವಾ ಮನೋಭಾವವನ್ನ ಭಕ್ತರ ಸೇವಾ ಮನೋಭಾವದಲ್ಲಿ ಅವರು ಪೂಜೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಇನ್ನೇನನ್ನ ಹೇಳ್ತಾ ಇದ್ದಾರೆ, ಕೃಷ್ಣನ ಹಿರಿಯರ ಪಾತ್ರ ವಹಿಸುವ ಭಕ್ತರ ಸೇವಾ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಕಡು ಕಷ್ಟ ಅಲ್ವಾ? ನಮ್ಗೆ ಯಶೋಧ ಮಾತೆ ಕೃಷ್ಣನನ್ನ ಅವರು ಬೆಣ್ಣೆ ಕದ್ದಿದ್ದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅವರೊಂದು ಕೋಲನ್ನ ಇಟ್ಕೊಂಡು ಕೃಷ್ಣನನ್ನ ಅವರು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಕೃಷ್ಣ ಅಷ್ಟೆಲ್ಲ ತುಂಟತನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಳಿಗೆ ಕಟ್ಟಾಕ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ಇದೆಂತ ಸೇವೆನಪ್ಪ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಆ ವೈಷ್ಣವರ ನಡವಳಿಕೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಅದೇ ತರ ಇಲ್ಲೂ ಅಷ್ಟೇ ಹಿರಿಯರ ಪಾತ್ರ ವಹಿಸ್ತಾ ಇದಾರಲ್ಲ, ಅವರ ಭಕ್ತರ ಸೇವಾ ಮನೋಭಾವನ ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ. ಆದ್ರೆ ಭಗವಂತ ಅದನ್ನ ಎಂಜಾಯ್ ಮಾಡ್ತಾರೆ. ಇವಾಗ ಯಶೋಧ ಮಾತೆಗೆ ಅವ್ರು ಯಾವ್ದೇ ಒಂದು, ಇವಾಗ ನಾವೇನಾದ್ರೂ ಈ ತಪ್ಪನ್ನ ನಾವು ಯಾರಾದ್ರೂ ವೈಷ್ಣವರ ಜೊತೆ ಮಾಡಿದ್ರೆ ನಾವು ವೈಷ್ಣವ ಅಪರಾಧ ಮಾಡ್ದಂಗ ಆಗ್ಬಿಡುತ್ತೆ ಅಲ್ವಾ? ನಮಗೆ ಕ್ಷಮೆನೇ ಇಲ್ದಂಗ ಆಗ್ಬಿಡುತ್ತೆ. ಆದ್ರೆ ಭಗವಂತ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಯಶೋಧ ಮಾತೆಯ ಆ ಒಂದು ರಸ ಏನಿದೆ, ಆ ವಾತ್ಸಲ್ಯ ರಸವನ್ನ ಭಗವಂತ ಸಂತೋಷ ಪಡ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಯಾವುದೇ ಒಂದು ತಪ್ಪು ನಡೀತಾ ಇಲ್ಲ. ಆದ್ರೆ ಅವರು ಸಲ್ಲಿಸುವ ವಿಶಿಷ್ಟ ಬಗೆಯ ಪೂಜೆಯ ಪರಮೋತ್ಕೃಷ್ಟತೆಗೆ ಸಂಬಂಧಿಸಿದಂತೆ ಅವರ ಮನೋಭಾವವನ್ನು ಸುಲಭವಾಗಿಯೇ ಅರ್ಥ ಮಾಡಿಕೊಳ್ಳಬಹುದು ಅಲ್ವಾ? ಸೊ ಅವ್ರಿಗೆ ಆ ಕೃಷ್ಣನ ಒಂದು ಕ್ಷೇಮವೇ, ಕೃಷ್ಣನ ಸಂತೋಷವೇ ಅವರ ಸಂತೋಷ. ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಅವರ ನಡವಳಿಕೆಯಲ್ಲಿ ಅಂದ್ರೆ ಆ ಸೇವಾ ಮನೋಭಾವವೇ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಸೊ ಮತ್ತೆ ಎದ್ದು ಕಾಣುವ ಉದಾಹರಣೆ ಅಂತಂದ್ರೆ ತಾಯಿ ಯಶೋದೆ ಕೃಷ್ಣನಿಗೆ ಸಲ್ಲಿಸುವ ಸೇವೆಯನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಈ ಸೇವೆಯಲ್ಲಿ ನಾವು ಆ ಒಂದು ಹಿರಿಯರು ಕೃಷ್ಣನಿಗೆ ಸಲ್ಲಿಸುವ ಸೇವಾ ಭಾವವನ್ನ, ಭಕ್ತಿ ಸೇವಾ ಭಾವವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ತನ್ನ ನಾರಾಯಣನ ಲಕ್ಷಣದಲ್ಲಿ ಪ್ರಭುವು ತನ್ನ ಸಂಗಾತಿಗಳಿಂದ ಮಾತ್ರ ಪೂಜೆಗೊಳ್ಳಬಲ್ಲನೇ ಹೊರತು ಅನ್ಯರಿಂದ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನನಗೆ ಇದೊಂದು ಲೈನ್ ಅರ್ಥ ಆಗಿಲ್ಲ. ಉಮಾ ಮಾತಾಜಿ ಮತ್ತೆ ಯಾರಾದ್ರೂ, ಗೀತಾ ಮಾತಾಜಿ ಇನ್ಯಾರಾದ್ರೂ ಇದ್ರೆ ಪ್ಲೀಸ್ ಯಾರಿಗಾದ್ರೂ ಗೊತ್ತಾಗಿದ್ರೆ ಹೇಳಿ ಇದನ್ನ ಅರ್ಥ. ಹರೇ ಕೃಷ್ಣ. ಮಧುಮಯಿ ಮಾತಾಜಿ ಅಂದ್ರೆ ಮುಕ್ತಾತ್ಮರು ಮಾತ್ರ ಅಲ್ಲಿ ಎಲ್ಲ ಅವ್ರನ್ನ ಮಾತ್ರ ಅವನು ಇದ್ ಮಾಡ್ತಾನೆ, ಅವರಿಂದ ಅಲ್ಲಿರೋರ ಹತ್ರ ಮಾತ್ರ ಪೂಜೆಗೊಳ್ತಾನೆ. ಆದ್ರೆ ಇಲ್ಲಿ ಎಲ್ಲಾ ಭಾವನೆಯಿಂದನೂ ಅಂದ್ರೆ ಎಲ್ಲರಿಂದನೂ ಪೂಜೆಗೊಳ್ತಾನೆ. ದಾಸ್ಯ ಭಾವದಲ್ಲಿ, ಸಖ್ಯ ಭಾವದಲ್ಲಿ, ವಾತ್ಸಲ್ಯ ಮತ್ತೆ ಮಾಧುರ್ಯ ಎಲ್ಲಾ ಇದಲ್ಲೂ ಸಣ್ಣವರು ಇದು ಆ ಭಾವನೆ ಇವನಲ್ಲಿಲ್ಲ. ಅವನ ಬರೀ ಅಲ್ಲಿ ಒಂಥರ ಅಲ್ಲಿರೋರು ಮುಕ್ತ ಆತ್ಮರು ಯಾರು ಹೋಗಿರ್ತಾರಲ್ಲ ಮಾತಾಜಿ ಅವ್ರ ಹತ್ರ ಮಾತಾಡಿ. ಇದು ನಾವಿಲ್ಲೇ ಇದ್ರೆ ನಾವು ವೈಭವದಲ್ಲೆಲ್ಲ ಬರುತ್ತೆ ಮಾತಾಜಿ. ಇದು ತನ್ನ ಸಂಗಾತಿಗಳಿಂದ ಮಾತ್ರ ಪೂಜೆಗೊಳ್ಳಬಲ್ಲನೆ ಹೊರತು ಅಂದ್ರೆ ಅಲ್ಲಿರುವವರು ಒಂಥರ ಹೈ ಲೆವೆಲ್ ಅಫಿಷಿಯಲ್ ಆ ಇದ್ರಲ್ಲಿ ಮಾತ್ರ ಪೂಜೆಗೊಳ್ತಾನೆ. ಇವನ ಈ ತರ ಅಲ್ಲ. ಕೃಷ್ಣ ಅಂದ್ರೆ ಎಲ್ಲರಿಂದನೂ ಪೂಜೆಗೊಳ್ಕೊಡ್ತಾನೆ ಅಂತ ಎಲ್ಲಾ ಭಾವನೆಯಿಂದ, ಎಲ್ಲ ಒಂದು ಭಾವದಿಂದನೂ ಇಲ್ಲಿ ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಸಣ್ಣೋರು ಯಾವ್ದು ಇಲ್ಲ. ಆ ತರ ಹಿಂಗೇನೋ ಇರ್ಬೇಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದಲ್ಲದೆ ಭಾಗವತ ರೀತಿಯಲ್ಲಿ ಮಾಡುವಂತ ಪೂಜೆಗಳು ಇನ್ನೊಂದು ಮತ್ತೊಂದು ಅಥವಾ ಸೇವೆ ಅಂತಿರ್ಬೋದು, ಅದೆಲ್ಲ ಕೂಡ ಅದು ತುಂಬಾನೇ ಬೇರೆ ಮಾತಾಜಿ. ನಾನು ಯಾವಾಗ್ಲೂ ಹಿಂಗೆ ಫೋನ್ ಮಾಡುವಾಗ ನಮ್ ಫ್ರೆಂಡ್ ಮಾತಾಡಿದಾಗ ಗಂಡ್ಸಾತ ಅವ್ನು ತುಂಬಾ ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾನೆ. ನೈವೇದ್ಯ ಇಟ್ಟೆ ಅಂತ ಹೇಳ್ದೆ ನಾನು. ಅದಕ್ಕೆ ಆತ ಕೇಳ್ದ, ಹೆಂಗಸ್ರು ಅನ್ನದ ನೈವೇದ್ಯ ಇಡೋದು ಅಂದ್ರೆ ಏನು ಅಂತಂದ ದೇವ್ರಿಗೆ. ಅಂದ್ರೆ ಹಿ ವಾಸ್ ಸರ್ಪ್ರೈಸ್ಡ್. ಅದ್ ಸಾಧ್ಯ ಇಲ್ಲ ಇಡ್ಲಿಕ್ಕೆ ಹಂಗೆಲ್ಲ ಅಂತ ಅನ್ಕೊಂಡು. ಬ್ರಾಹ್ಮಣರಲ್ಲಿ ಅವರು ಏನ್ ಪೂಜೆ ಪುನಸ್ಕಾರಗಳು ಏನ್ ಮಾಡ್ತಾರಲ್ಲ ಅದ್ರೊಳಗೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟ. ವ್ಯಜ್ಯ ಹೆಣ್ಮಕ್ಳಿಗೆ ಇಲ್ಲೇ ಇಲ್ಲ ಅದು ಅಧಿಕಾರ. ನಂಗೆ ಶಾಕ್. ತುಳಸಿ ಗಿಡನು ಮುಟ್ಬಾರ್ದು ಅಂತ ಇದ್ ಮಾಡ್ತಾರ ಮಾತಾಜಿ ಅವರು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಮಾತಾಜಿ. ಇಲ್ಲಿ ಗಂಡು ಹೆಣ್ಣು ಯಾವುದೇ ಒಂದು ಭೇದ ಭಾವ ಇಲ್ಲ ಕೃಷ್ಣ ಪ್ರಜ್ಞೆಗೆ ಅಂತ ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ನಾವು ಆ ವೇದಗಳಲ್ಲಿ ಹೇಳಿರೋ ಕ್ರಮಕ್ಕಿಂತ ಮೀರಿದೀವಿ ನಾವು.
ಸೊ ಅದಕ್ಕೇನೆ ಕೃಷ್ಣನು ಸಹ ಅರ್ಜುನನಿಗೆ ಏನ್ ಹೇಳ್ತಾರೆ, ಅವರು ತ್ರೈಗುಣ್ಯ ವಿಷಯೋ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳ್ತಾರೆ. ಆ ವೇದಗಳಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನ ಮೀರಿ ನೀನು ಆ ಒಂದು ಬುದ್ಧಿ ಯೋಗಕ್ಕೆ, ಆ ಭಕ್ತಿಗೆ ಬಾ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು, ಕರೆ ಕೊಡೋದು ಅದನ್ನ. ನಾವ್ ವೇದಗಳಲ್ಲಿ ಹೇಳಿರೋದನ್ನ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ನಮ್ಗೆ ಇವಾಗ ಆ ಧರ್ಮ ಅರ್ಥ ಕಾಮ ಮೋಕ್ಷದ ಕಡೆಗೆ ಹೋಗ್ಬೇಕು. ಆ ವೇದಗಳಲ್ಲಿ ಹೇಳಿರೋದು ನಮ್ಗೆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಆ ಪಂಚಮ ಪುರುಷಾರ್ಥವನ್ನ ಯಾರು ಹೇಳೋದಿಲ್ಲ, ಬರೇ ಚತುರ್ವಿಧ ಪುರುಷಾರ್ಥವನ್ನ ಹೇಳ್ತಾರೆ. ಪಂಚಮ ಪುರುಷಾರ್ಥವೇ ಆ ಕೃಷ್ಣ ಪ್ರೇಮ. ಆ ಕೃಷ್ಣ ಪ್ರೇಮಕ್ಕೆ ಯಾವುದೇ ಅಡೆ ತಡೆ ಏನು ಇಲ್ಲ ಅಂತಾನೆ ನಮ್ಗೆ ಹೇಳ್ತಾ ಇರೋದು. ಅದಕ್ಕೇನೆ ಅದಷ್ಟು ಸುಲಭವಾಗಿರೋದು. ಇಲ್ಲ ಅಂತಂದ್ರೆ ಯಾರು ಮಾಡಕ್ಕಾಗತ್ತೆ, ನೀವ್ ಹಿಂಗೆ ಹೆಜ್ಜೆ ಇಡ್ಬೇಕು, ಹಿಂಗೆ ಹೆಜ್ಜೆ ಇಡಬಾರ್ದು ಅಂತಂದ್ರೆ ಯಾರು ಈ ಭಕ್ತಿನೇ ಬೇಡ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಲ್ವಾ. ಅಂದ್ರೆ ಕೇಳ್ತಾರಲ್ಲ ಮಾತಾಜಿ ಗರ್ಗ ಮುನಿಗೆ, ಆ ಗರ್ಭಗುಡಿ ಕೃಷ್ಣ ಅದಕ್ಕೆ ಅದನ್ನ ಹೇಳ್ತಾ ಇಲ್ಲ ಮಾತಾಜಿ. ಇವಾಗ ಅಲ್ಲ ಭಾಗವತ ಮಾತಾಜಿ, ಗರ್ಗ ಮುನಿಗೆ ಹೇಳ್ತಾರೆ ಕೃಷ್ಣ ಯಶೋದೆಗೆ ಹೇಳ್ಬೇಡ. ಗರ್ಭಗುಡಿ ಅಂತ ನಂಗೆ ಗರ್ಭಗುಡಿ ಅಂತ ಕೇಳಿಸ್ತು. ಅಲ್ಲ ಹೇಳಿ. ಯಶೋದೆಗೆ ಹೇಳ್ಬೇಡ ನನ್ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ್ರೆ ಅವಳು ನನ್ನ ಆತರ ನೋಡೋದಿಲ್ಲ ಇನ್ ಮುಂದೆ ಅಂತ. ಅದೇ ಆ ಗೋಪಬಾಲಕರು ಎಲ್ಲರೂ ಕೂಡ ಸಲಿಗೆ ಕೊಡ್ತಾನೆ ಭಗವಂತ, ಅಷ್ಟೊಂದು ಸಲಿಗೆ ಕೊಡ್ತಾನೆ. ಅಂದ್ರೆ ನೀವಾಗ್ಲೇ ಹೇಳ್ದಾಗೆ ಕಟ್ಟಾಕೋದು ಒಡಿಯೋದು ಎಲ್ಲ ಕಂಸನು ಮಾಡ್ತಾನೆ. ಅದು ಅನುಕೂಲೇನ ಕೃಷ್ಣಾನುಶೀಲೇನ ಬಂದಾಗೆ ಕೃಷ್ಣನ್ಗೆ ಇಷ್ಟ ಆಗ್ಬೇಕದು. ಇಷ್ಟ ಆದಾಗ ಅದು ಉತ್ತಮ ಭಕ್ತಿ ಅಂತ ಅವರನ್ನೆಲ್ಲ ಉತ್ತಮ ಭಕ್ತಿಯಲ್ಲಿ ಇರಿಸ್ತಾನೆ ಮಾತಾಜಿ. ಹೌದು. ಸೊ ಇವಾಗ ನಮ್ಗೆ ಅದಕ್ಕೆ ನೋಡಿ, ಇವಾಗ ಆ ವೇದಗಳಲ್ಲಿ ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಅದ್ರ ಪ್ರಕಾರ ಫಾಲೋ ಮಾಡಿದ್ರೆ, ಕುತ್ಕೊಂಡ್ರೆ ತಪ್ಪು ನಿಂತ್ಕೊಂಡ್ರೆ ತಪ್ಪು ಹಂಗಾಗುತ್ತೆ, ಮಲ್ಕೊಂಡ್ರೆ ತಪ್ಪು ಎದ್ರೆ ತಪ್ಪು ಆಗುತ್ತೆ. ಅದನ್ನ ಫಾಲೋ ಮಾಡೋದಿಲ್ಲ. ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗಿದ್ದು ಈ ಒಂದು ನಮ್ಮ ಧರ್ಮ. ನಾವು ಇವಾಗ ಹಿಂದೂ ಧರ್ಮ ಅನ್ನೋದೇ ಇಲ್ಲ, ಆಕ್ಚುಲಿ ಸನಾತನ ಧರ್ಮ ಅಂತಿರೋದು. ಬಟ್ ನಮ್ಗೆ ಆ ಹೆಸರು ಬಂದ್ಬಿಟ್ಟಿದೆ ಹಿಂದೂ ಧರ್ಮ ಅಂತ. ಅದಕ್ಕೇನೆ ಅದು ತುಂಬಾ ಚಿತ್ರವಾಗಿ ದಿಕ್ಕಾಪಾಲಾಗಿ ಅದು ಚದುರು ಹೋಗಿರೋದು. ಇಲ್ಲಾಂದ್ರೆ ಎಲ್ಲರನ್ನೂ ಸಹ ಸನಾತನ ಧರ್ಮವನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಆಕ್ಚುಲಿ. ಸೊ ಇವಾಗ ನಾವಿಲ್ಲಿ ಏನು ಫಾಲೋ ಮಾಡ್ತಾ ಇದೀವಿ, ಇದಕ್ಕೆ ಯಾವುದೇ ಒಂದು ನಿಯಮಗಳಿಲ್ಲ. ನಾವ್ ಇವಾಗ ಶಿಕ್ಷಾಷ್ಟಕದಲ್ಲೂ ಅದನ್ನೇ ಅಲ್ವಾ ನಾವು ಕೇಳೋದು. ಸೊ ಇವಾಗ ಭಗವಂತ ಅದೇನು ತನ್ನ ನಾಮದಲ್ಲಿ ಶಕ್ತಿಯನ್ನ ಇಟ್ಟಿದ್ದಾನೆ, ಅದನ್ನ ಹೇಳ್ಕೊಳ್ಲಿಕ್ಕೂ ಸಹ ಯಾವುದೇ ಒಂದು ನೀತಿ ನಿಯಮ ಅನ್ನೋದಿಲ್ಲ ಅಲ್ವಾ. ಆದ್ರೆ ನಮ್ಗೆ ಅದ್ರ ಮೇಲೆ ರತಿ ಅನ್ನೋದಿಲ್ಲ, ಪ್ರೇಮ ಅನ್ನೋದಿಲ್ಲ. ಆ ಒಂದು ಭಗವಂತನ ಹೆಸರ ಮೇಲೆ ಪ್ರೇಮ ಅನ್ನೋದಿಲ್ಲ ಅಂತಾನೆ ಅದನ್ನೇ ಹೇಳೋದು. ಸೊ ಅದಕ್ಕೇನೆ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಸುಲಭವಾಗಿ ಶೀಘ್ರವಾಗಿ ಇದೇ ಜನ್ಮದಲ್ಲಿ ನಾವು ಭಗವಂತನ ಒಂದು ಲೋಕಕ್ಕೆ ಹೋಗೋ ಒಂದು ಮಾರ್ಗ ಅಂತ ಅದನ್ನೇ ಹೇಳೋದು ಮಾತಾಜಿ. ಬಟ್ ಏನಂತಂದ್ರೆ ಆ ಭಗವಂತನ ಆ ಒಂದು ವಿಗ್ರಹದ ಹತ್ರ ನಾವು ಏನಂದ್ರೆ ಒಂದ್ ಸ್ವಲ್ಪ ನೀತಿ ನಿಯಮ ಶಿಷ್ಟಾಚಾರ ಅದೆಲ್ಲ ಏನಿದೆ, ಶಿಸ್ತು ಅದೆಲ್ಲನೂ ಸಹ ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೇನೆ ನಮ್ಗೆ ಏನ್ ಹೇಳ್ತಾರೆ, ನಾವ್ ಆ ಒಂದು ಆ ಬ್ರಾಹ್ಮಣ ದೀಕ್ಷೆ ಅಂತ ಹೇಳ್ತೀವಲ್ವಾ, ಅದ್ ತಗೊಂಡ್ರೆ ಅಷ್ಟೇ ನಾವು ಆ DT ಸೇವೆ ಹೋಗ್ಲಿಕ್ಕಾಗೋದು. ಸೊ ಇಲ್ಲಾಂದ್ರೆ ನಾವು ಅದಕ್ಕೆ ನಮ್ಗೆ ಫೋಟೋಗಳನ್ನ ಇಟ್ಕೊಂಡು ನೀವು ಪೂಜೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಆ ಫೋಟೋವನ್ನ ಪೂಜೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಭಗವಂತನ ಮೇಲೆ ಪ್ರೀತಿ ಬರೋದು ತುಂಬಾ ಲೇಟ್ ಆಗುತ್ತೆ ಅಷ್ಟೇ, ಬರಲ್ಲ ಅಂತಲ್ಲ, ಲೇಟ್ ಆಗುತ್ತೆ. ಯಾಕಂದ್ರೆ ನಾವ್ ಇವಾಗ ಆ ಒಂದು ಫೋಟೋಗೆ ಆಗ್ಲಿ ವಿಗ್ರಹಕ್ಕೆ ಆಗ್ಲಿ ಅಲಂಕಾರ ಮಾಡಿದಾಗ ನಮ್ಗೆ ತುಂಬಾ ಅದ್ರ ಮೇಲೆ ಒಂದು ಒಡನಾಟ ಬೆಳೆಯುತ್ತೆ ಅಲ್ವಾ. ನನ್ನ ಕೃಷ್ಣ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ಆ ಅಲಂಕಾರ ಎಲ್ಲ ಮಾಡಿದಾಗ ನಮ್ಗೆ ಎಷ್ಟು, ಇವಾಗ ಮಗುಗೆ ಮಾಡಿದಾಗ ನಮ್ಗೆ ಹೇಗೆ ಸಂತೋಷ ಆಗುತ್ತೋ ಹಾಗೆ ಸಂತೋಷ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಭಾಗವತ ವಿಧಿನೂ ಮಾಡಿ ಅದ್ರ ಜೊತೆ ಪಂಚರಾತ್ರ ವಿಧಿನೂ ಮಾಡಿ ಅಂತಾನೆ ಅದಕ್ಕೆ ಹೇಳೋದು ಪ್ರಭುಪಾದರು. ಬಟ್ ನನಗ್ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ಈ ಒಂದು ಇದ್ರಲ್ಲಿ ಯಾವುದೇ ಒಂದು ಭೇದ ಭಾವ ಏನು ಇಲ್ಲ ಮಾತಾಜಿ. ಯಾರ್ ಬೇಕಾದ್ರೂ ಕೃಷ್ಣ ಪ್ರೇಮವನ್ನ ಪಡಿಲಿಕ್ಕೆ ಎಲ್ಲರೂ ಹರಹರು ಅಂತಾನೆ ನಮ್ಗೆ ಈ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಎಲ್ಲರೂ ಕೃಷ್ಣ ಸೇವೆ ಮಾಡುವಂತೆ ಅದು ಪ್ರೇರೇಪಣೆ ಮಾಡುತ್ತೆ ಅಂತ. ಮತ್ತೆ ಬೇರೆ ಯಾರಾದ್ರೂ ಹಾಗಿದ್ರೆ ಹೇಳಿ ಮಾತಾಜಿ ಹೇಳಿದ್ದಕ್ಕೆ. ಹರೇ ಕೃಷ್ಣ. ಯಾಕಂದ್ರೆ ಇದೆಲ್ಲ ಪ್ರಾಕ್ಟಿಕಲ್ ವಿಷಯ ಅಲ್ವಾ. ಯಾಕಂದ್ರೆ ನಾವೇ ಏನು ಮಾಡ್ತಿಲ್ಲ, ನನ್ಗೆ ಹಿಂಗ್ ಅನ್ಸುತ್ತೆ, ಹಂಗ್ ಮಾಡಿದ್ರೆ ಖುಷಿ. ನಾವಿವಾಗ ನಮ್ಗೋಸ್ಕರ ಏನು ಮಾಡ್ತಿಲ್ಲ. ನಾವು ಗುರುಗಳು ಹೇಳಿದ್ದಾರೆ ನೀವೇನೇ ಆಹಾರ, ಕೃಷ್ಣನೇ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ನೀವೇನೇ ಆಹಾರ, ಅಯ್ಯೋ ಹೆಂಗಸರು ಮಾತ್ರ ಮಾಡ್ಬೇಡಿ, ಗಂಡಸರು ಮಾತ್ರ ನೀವು ತಿಂದಿರೋ ಆಹಾರವನ್ನ ದೇವ್ರ ಹತ್ರ ಇಟ್ಬಿಟ್ಟು ನೈವೇದ್ಯ ಮಾಡಿ ತಿನ್ನಿ ಅಂತ ಅವ್ರು ಹೇಳೇ ಇಲ್ಲ ಹಾಗೆ ಅಲ್ವಾ. ಸೊ ಎಲ್ಲರನ್ನೂ ಸಹ ಅಲ್ಲಿ ಆತ್ಮ ಅಂತಾನೆ ಕಾಣ್ತಾರೆ. ಸೊ ನಾವು ಆತ್ಮ ಭಾವದಲ್ಲಿ ನಾವು ಇವಾಗ ಭಗವಂತನಿಗೆ ನಾವು ನೈವೇದ್ಯವನ್ನ ನಾವು ಸಮರ್ಪಿಸ್ತಾ ಇದ್ದೀವಿ. ಇವಾಗ ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲರೂ ಕೃಷ್ಣ ಪ್ರಜ್ಞೆಲಿದ್ರೆ ನ್ಯಾಚುರಲಿ ಇವಾಗ ಹೆಂಗಸರು ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾರೆ, ಅದನ್ನ ಗಂಡಸರೇನೆ ಅವರು ನೈವೇದ್ಯ ಮಾಡೋದು. ಇವಾಗ ಎಷ್ಟೊಂದ್ ಜನಕ್ಕೆ ಏನಾಗೋಗಿದೆ ಅಂತಂದ್ರೆ ಗಂಡಸರು ಕೃಷ್ಣ ಪ್ರಜ್ಞೆಗೆ ಬರ್ತಿಲ್ಲ. ಸೊ ಹೆಂಗಸರು ಒಬ್ರೇ ಮಾಡಿದಾಗ ಅವರೇ ನೈವೇದ್ಯ ಮಾಡ್ಬೇಕು, ಅವರೇ ಭಗವಂತನ ಬಳಿ ಇಟ್ಟು ಅವರೇನೆ ಭಗವಂತನಿಗೆ ಅಲ್ಲ ಭೋಗ ತಯಾರು ಮಾಡಿರೋದನ್ನ ಭಗವಂತನ ಬಳಿ ಇಟ್ಟು ಅವರೇ ನೈವೇದ್ಯ ಮಾಡ್ಬೇಕಾಗತ್ತೆ ಅಲ್ವಾ. ಯಾಕಂದ್ರೆ ಇಲ್ಲ ನಾವು ಪಾಪವನ್ನ ಊಟ ಮಾಡ್ದಂಗ ಆಗತ್ತೆ ಅಲ್ವಾ. ನಮಗೆ ಭಗವಂತನೇ ಹೇಳ್ತಾ ಇದ್ರೆ ನೈವೇದ್ಯ ಮಾಡ್ದಲೆ ತಿಂದ್ರೆ ಪಾಪನೇ ಊಟ ಮಾಡ್ದಂಗ ಆಗತ್ತೆ. ಅದಕ್ಕೆ ನಮ್ಗೆ ಇವಾಗ ಪೀರಿಯಡ್ಸ್ ಆದಾಗ ಯಾರು ಇಲ್ಲ ಅಂತಂತಂದ್ರೆ ಅವಾಗ್ಲೂ ಸಹ ಅವರು ಹಾಗೆ ಹೇಳ್ತಾರಲ್ಲ, ಮನಸ್ಸಲ್ಲಾದ್ರೂ ನೀವು ಭಗವಂತನಿಗೆ ಅರ್ಪಿಸಿ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟೆ ಹೇಳ್ತಾರೆ. ಒಟ್ಟಲ್ಲಿ ನಾವು ನೈವೇದ್ಯ ಮಾಡ್ದಲೇ ಇರೋದನ್ನ ಏನನ್ನೂ ನಾವು ತಿನ್ನೋ ಹಾಗಿಲ್ಲ, ಅವಾಗ ನಾವು ಮಾಡ್ಲೇಬೇಕಾಗತ್ತೆ.
ಅದೇ ಇಲ್ಲಿ ನಾರಾಯಣ ಲಕ್ಷಣ, ಕೃಷ್ಣನ ಲಕ್ಷಣ ಅಂತ 2 ಲಕ್ಷಣ ಕೊಟ್ಟಿದ್ದಾರೆ ಮಾತಾಜಿ. ನಾರಾಯಣ ಇದೊಂದು ಅಂದ್ರೆ ಗೊತ್ತಾಗ್ರೆ ಚತುರ್ಭುಜ ಆಗ್ತಾನೆ, ಐಶ್ವರ್ಯ ದ್ವಿಭುಜ ಭಾವದಲ್ಲಿ ಆಗ್ತಾನೆ. ಐಶ್ವರ್ಯ ಭಾವದಲ್ಲಿ ಅಲ್ವಾ? ಐಶ್ವರ್ಯ ಭಾವದಲ್ಲಿ ಇಲ್ಲಿ ನಾವೆಲ್ಲರೂ ಐಶ್ವರ್ಯ ಭಾವದಲ್ಲೇ ನಾವು ನಾರಾಯಣನಿಗೆ ಹೆಚ್ಚು ಪೂಜೆ ಮಾಡೋದು, ಕೃಷ್ಣನಿಗೆ ಪೂಜೆ ಮಾಡೋರೇ ಕಡಿಮೆ, ವಿಷ್ಣುವಿಗೆ ಪೂಜೆ ಮಾಡೋರೇನೆ ಜಾಸ್ತಿ ಇರೋದು ಅಲ್ವಾ. ಅದಕ್ಕೆ ಇಲ್ಲಿ ನನಗೆ ಈ ಸೆಂಟೆನ್ಸ್ ಅರ್ಥ ಆಗ್ಲಿಲ್ಲ ಆಕ್ಚುಲಿ. ಆದ್ರೆ ಕೃಷ್ಣನಿಗೆ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು, ಅಂದ್ರೆ ಸಮನಾದವರು, ಕೆಳಗಿನ ಸ್ಥಾನದಲ್ಲಿ ಇರೋರು, ಅವ್ರ ಹಿರಿಯರು, ಯಾರು ಬೇಕಾದ್ರೂ ಕೃಷ್ಣನಿಗೆ ಪೂಜೆ ಮಾಡಬಹುದು. ಆದ್ರೆ ಇಲ್ಲಿ ನಾರಾಯಣ ಅವರು ತನ್ನ ಸಂಗಾತಿಗಳಿಂದ ಮಾತ್ರ ಅವರು ಪೂಜಿಸಲ್ಪಡ್ತಾನೆ. ಆದ್ರೆ ಭಗವಾನ್ ಕೃಷ್ಣನ ಲಕ್ಷಣದಲ್ಲಿ ಪ್ರಭುವು ಸರಳವಾಗಿ ತನ್ನ ತಂದೆ, ಶಿಕ್ಷಕರು ಹಾಗೂ ಅವನಿಗಿಂತ ಹಿರಿಯರಾದವರಿಂದಲೂ ಹಾಗೆಯೇ ತನ್ನ ಸಮಾನರಾದವರಿಂದಲೂ ಅಧೀನವರ್ತಿಗಳಿಂದಲೂ ಸೇವೆ ಸ್ವೀಕರಿಸುತ್ತಾನೆ. ಇದು ನಿಜಕ್ಕೂ ಆಶ್ಚರ್ಯದ ಮಾತೇ ಹೌದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ವೈಕುಂಠದಲ್ಲಿ ನೋಡಿದ್ರೆ ಅಲ್ಲಿ 2 ರಸಗಳಿರೋದು, ಶಾಂತರಸ ಮತ್ತೆ ದಾಸ್ಯರಸ. ಆ 2 ರಸದಲ್ಲಿ ಇರೋರಿಂದ ಆ ನಾರಾಯಣ ಪೂಜಿಸಲ್ಪಡ್ತಾನೆ. ಆದ್ರೆ ಇಲ್ಲಿ ನಾವು ಗೋಲೋಕ ವೃಂದಾವನದಲ್ಲಿ ನೋಡಿದ್ರೆ ಎಲ್ಲ ರಸಗಳು ಅಲ್ಲಿ ಇದೆ ಅಲ್ವಾ. ಆ 5 ಪ್ರೈಮರಿ ರಸಗಳಿಂದನೂ ಭಗವಂತ ಅಲ್ಲಿ ಪೂಜಿಸಲ್ಪಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಭೌತಿಕ ಪ್ರಪಂಚದ ನಾವು ತಗೋಬಾರ್ದು, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ವೈಕುಂಠದಲ್ಲಿ ತಗೊಂಡಾಗ ಇದು ಅರ್ಥ ಆಗುತ್ತೆ. ಅವರು ನಾರಾಯಣ ಲಕ್ಷಣದಲ್ಲಿ ಪ್ರಭು ತನ್ನ ಸಂಗಾತಿಗಳಿಂದ ಮಾತ್ರ ಪೂಜೆಗೊಳ್ಳಬಲನೆ ಹೊರತು ಅನ್ಯರಿಂದ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಶ್ಲೋಕ 54. ಇಹಾರ ಪ್ರಮಾಣ ಶುನ ಶಾಸ್ತ್ರೀರ ವ್ಯಾಖ್ಯಾನ ಮಹದ್ ಅನುಭವ ಯಾತೆ ಸುದೃಢ ಪ್ರಮಾಣ. ಹರೇ ಕೃಷ್ಣ ಮಾತಾಜಿ. ಹರಿಣಿ ಕಕ್ಕೇರಿ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 54. ಇಹಾರ ಪ್ರಮಾಣ ಶುನ ಶಾಸ್ತ್ರೀರ ವ್ಯಾಖ್ಯಾನ ಮಹತ್ ಅನುಭವ ಯಾತೆ ಸದೃಢ ಪ್ರಮಾಣ. ಇಹಾರ ಇದರ ಪ್ರಮಾಣ ಸಾಕ್ಷ್ಯ, ಶುನ ದಯಮಾಡಿ ಆಲಿಸಿ, ಶಸ್ತ್ರೀರ ವ್ಯಾಖ್ಯಾನ ಶಸ್ತ್ರ ಗ್ರಂಥಗಳಲ್ಲಿನ ವರ್ಣನೆಗಳು, ಮಹತ್ ಅನುಭವ ಮಹಾತ್ಮರ ಗ್ರಹಿಕೆಯಂತೆ, ಯಾತೆ ಅದರಿಂದ ಸದೃಢ ಬಲವಾದ ಪ್ರಮಾಣ ರುಜುವಾತು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ರುಜುವಾತಿಗಾಗಿ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಬರುವ ವರ್ಣನೆಗಳನ್ನು ದಯಮಾಡಿ ಆಲಿಸಿ. ಪ್ರಸ್ತುತ ಗ್ರಂಥಗಳಲ್ಲಿನ ವರ್ಣನೆಗಳಿಗೆ ಮಹಾತ್ಮರ ಸಾಕ್ಷಾತ್ಕಾರವು ಆಧಾರವಾಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಇಲ್ಲಿ ಅಪೌರುಷೇಯ ಧರ್ಮ ಗ್ರಂಥದಲ್ಲಿ ಹೇಳಿರೋದನ್ನೇ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅವರು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಹೇಳಿರೋದನ್ನೇ ನಾವು ಕೇಳಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ? ಅದು ಭಗವಂತನಿಂದ ಬಂದದ್ದು. ಅದಕ್ಕೋಸ್ಕರ ಅದನ್ನೇ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ. ಭೌತಿಕ ಪ್ರಪಂಚದಲ್ಲಿ ಇರೋರು ಯಾರೇ ಬರ್ದಿದ್ರು ಏನ್ ತೊಂದರೆ ಇದೆ ಹಾಗಾದ್ರೆ? ಅದರಲ್ಲಿ ತಪ್ಪುಗಳಿರುತ್ತೆ ಮಾತಾಜಿ, ತಪ್ಪುಗಳಿರುತ್ತೆ, ಊಹೆ ಮಾಡಿರ್ತಾರೆ, ಮತ್ತೆ ಮೋಸ ಮಾಡೋ ಪ್ರವೃತ್ತಿ ಇದೆಲ್ಲವೂ ಇರುತ್ತೆ ಅವ್ರಿಗೆ. ಅದೇ ನಮ್ಗೆ 4 ದೋಷಗಳಿದೆ ಅಲ್ವಾ. ಈ ಭೌತಿಕ ಪ್ರಪಂಚ ಇರೋರಿಗೆ 4 ದೋಷಗಳಿದೆ. ಆ ದೋಷಗಳನ್ನ ಇಟ್ಕೊಂಡು ನಾವು ಪರಿಪೂರ್ಣವಾದದ್ದನ್ನ ನಾವು ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಪರಿಪೂರ್ಣವಾದವರು ಅಂದ್ರೆ ಯಾರು? 100% ಪರ್ಫೆಕ್ಟ್ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ. ಸೊ ಕೃಷ್ಣನಿಂದ ಬಂದಿರುವಂತಹ ಆ ಒಂದು ಏನು ಮಾತುಗಳು, ಸೊ ಅದನ್ನ ಅಪೌರುಷೇಯ ಗ್ರಂಥ ಅಂತ ಕರೀತಾರೆ ಅಲ್ವಾ. ಸೊ ಅದಕ್ಕೆ ಅದನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾರೆ. ಇವಾಗ ನಾವೇನೇ ಇಲ್ಲಿ ಭೌತಿಕ ಪ್ರಪಂಚದಲ್ಲೇ ನಮ್ಮ ಮಕ್ಕಳನ್ನ ಯಾವ್ದಾದ್ರು ಒಂದು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಇದು ರಿಜಿಸ್ಟರ್ ಆಗಿದ್ಯಾ, ಇದು ಗವರ್ನಮೆಂಟ್ ಇಂದ ಅಧಿಕೃತ ಆಗಿದ್ಯಾ ಇಲ್ವಾ, ಅದೆಲ್ಲ ನಾವು ಯೋಚನೆ ಮಾಡ್ತೀವಿ. ಇಲ್ಲಾಂದ್ರೆ ನಾವು ನಮ್ಮ ಮಗು ಅಲ್ಲಿಂದ ಪಾಸ್ ಔಟ್ ಆದ್ರೆ ಆ ಒಂದು ಸರ್ಟಿಫಿಕೇಟ್ಗೆ ಏನೂ ವ್ಯಾಲ್ಯೂ ಇಲ್ಲ ಅಲ್ವಾ. ಅದೇ ತರ ಇವಾಗ ನಾನು ಸಹ ಯಾವ್ದೋ ಒಂದು ಪುಸ್ತಕ ಅಂದ್ರೆ ತುಂಬಾ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ತುಂಬಾ ಹೆಸರುವಾಸಿ ಆಗಿರುವಂತಹ ವ್ಯಕ್ತಿ ಬರ್ದಿರೋದು, ಅದನ್ನ ನಾನು ಫಾಲೋ ಮಾಡಿದೆ ಅಂತಂದ್ರೆ ಇಲ್ಲ, ಅದಕ್ಕೆ ಯಾವುದೇ ಒಂದು ಬೆಲೆ ಅನ್ನೋದು ಇಲ್ಲ. ಮತ್ತೆ ಇಲ್ಲಿ ಈ ಅಪೌರುಷೇಯ ಗ್ರಂಥದಲ್ಲಿ ಏನನ್ನ ಹೇಳಿದರೆ ಅದನ್ನ ಫಾಲೋ ಮಾಡಿ ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿರೋರು ಇದ್ದಾರೆ ಅಲ್ವಾ. ನಾವಿವಾಗ 12 ಮಹಾಜನಗಳನ್ನ ನಾವು ನೋಡ್ತೀವಿ ಅಲ್ವಾ. ನಾವು ಅವ್ರನ್ನು ಸಹ ಈ ಒಂದು ಅಪೌರುಷೇಯ ಗ್ರಂಥದಲ್ಲಿ ಏನನ್ನ ಹೇಳಿದ್ರು ಅದೇ ತರ ಅವರು ಜೀವನವನ್ನ ಮಾಡಿ ತೋರಿಸಿದ್ದಾರೆ. ನಾವು ಅದನ್ನೇ ಭಾಗವತದಲ್ಲಿ ನೋಡ್ತಾ ಇರೋದು ಅಲ್ವಾ, ಅವ್ರು ಹೇಗೆ ಜೀವನವನ್ನ ಮಾಡಿದ್ರು ಅಂತ. ಅದಕ್ಕೋಸ್ಕರ ಪ್ರಸ್ತುತ ಗ್ರಂಥಗಳಲ್ಲಿನ ವರ್ಣನೆಗಳಿಗೆ ಮಹಾತ್ಮರ ಸಾಕ್ಷಾತ್ಕಾರವು ಆಧಾರವಾಗಿರುತ್ತದೆ ಅಲ್ವಾ. ಮಹಾತ್ಮರು ಇವಾಗ ಯಾರು ಭಗವಂತನ ಆ ಒಂದು ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗಿರ್ತಾರೆ, ಸೊ ಅವರು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಅವರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ನಾವು ಆ ಒಂದು ಗ್ರಂಥಗಳನ್ನ ನಾವು ಆಲಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಶ್ಲೋಕ 55, 56. ಅನ್ಯೇರ ಕಾಕತ ವ್ರಜೆ ನಂದ ಮಹಾಶಯ ತಾರ ಸಮ ಗುರು ಕೃಷ್ಣೇರ ಆರಕೇಹನಾಯ ಶುದ್ಧ ವಾತ್ಸಲ್ಯ ಈಶ್ವರ ಜ್ಞಾನ ನಾಹಿ ತಾರ
ತಾಹ ಕೇಯಿ ಪ್ರೇಮೆ ಕರಾಯ ದಾಸ್ಯ ಅನುಕಾರ. ಹರೇ ಕೃಷ್ಣ ಮಾತಾಜಿ. ಉಮಾ ಕುಲಕರ್ಣಿ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬೇಡ ಮಾತಾಜಿ, ನಾನು ಕರಿತೀನಿ ಅವರು. ಹಾ ಸರಿ ಸರಿ ಮಾತಾಜಿ. ಉಮಾ ಹರೇ ಕೃಷ್ಣ. ಕುಲಕರ್ಣಿ ಶ್ಲೋಕ ಮಾತಾಜಿ. 55-56 ಅನ್ಯೇರ ಕಾಕತಾ ರಜೆ ನಂದ ಮಹಾಶಯ ತಾರ ಸಮ ಗುರು ಕೃಷ್ಣೇರಾರ ಕೆ ಹನಯ ಶುದ್ಧ ವಾತ್ಸಲ್ಯ ಈಶ್ವರ ನಾನಾ ನಹಿ ತಾರ ತಾಹ ಕೇಯಿ ಪ್ರೇಮೆ ಖರಾಯ ದಾಸ್ಯ ಅನುಖಾರ. ಅನ್ಯೇರ ಇತರರ ಕ ಏನು ಕಥಾ ಹೇಳಲು ರಜೆ ವೃಂದಾವನದಲ್ಲಿ ನಂದ ಮಹಾಶಯ ನಂದ ಮಹಾರಾಜನು ತಾರಸಮ ಅವನಂತೆ ಗುರು ಹಿರಿಯನಾದವನು ಕೃಷ್ಣೇರ ಪ್ರಭು ಕೃಷ್ಣನ ಆರ ಇನ್ನೊಂದು ಕೇಹ ಯಾರೋ ಒಬ್ಬ ನಯ ಅಲ್ಲ ಶುದ್ಧ ವಾತ್ಸಲ್ಯ ಲೋಕೋತ್ತರ ಮಾತಾಪಿತೃ ಪ್ರೇಮದ ಭಾವದಲ್ಲಿ ಈಶ್ವರ ಜ್ಞಾನ ಪರಪ್ರಭುವೆಂಬ ವಿಚಾರವು ನಾಹಿ ಇಲ್ಲ ತಾರ ಅವನ ತಾಹ ಕೇಯಿ ಅವನಿಗೆ ಪ್ರೇಮೆ ಹರ್ಷೋನ್ಮಾದ ತುಂಬಿದ ಪ್ರೇಮ ಖರಾಯ ಮಾಡುತ್ತದೆ ದಾಸ್ಯ ಅನುಕಾರ ತಾನು ದಾಸನೆಂಬ ಅರಿವು. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದ್ಗೆ ಜೈ. ವ್ರಜದ ನಂದ ಮಹಾರಾಜನಿಗಿಂತ ಹೆಚ್ಚು ಗೌರವಾರ್ಹ ಹಿರಿಯರು ಕೃಷ್ಣನ ಪಾಲಿಗೆ ಯಾರೂ ಇಲ್ಲ. ಆದರೂ ಲೋಕೋತ್ತರ ಪಿತೃವಾತ್ಸಲ್ಯ ಪೂರಿತನಾಗಿರುವ ನಂದನಿಗೆ ತನ್ನ ಮಗ ದೇವೋತ್ತಮ ಪರಮಪುರುಷನೆಂಬುದು ತಿಳಿಯದು. ಹೀಗಿರುತ್ತಾ ಹರ್ಷೋತ್ಕರ್ಷದ ಪ್ರೇಮದಿಂದ ಪ್ರಭಾವಿತನಾದ ನಂದನಲ್ಲಿ ತಾನು ಕೃಷ್ಣನ ದಾಸನೆಂಬ ಭಾವನೆ ತುಂಬಿದೆ. ಇನ್ನು ಬೇರೆಯವರ ಬಗ್ಗೆ ಹೇಳುವುದೇನಿದೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಇಲ್ಲಿ ಆ ದಾಸ್ಯ ಭಾವದ ಬಗ್ಗೆ ನಮ್ಗೆ ಇಲ್ಲಿ ಒತ್ತನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಂದ ಮಹಾರಾಜ ಅನ್ನೋರು ಭಗವಂತ ಅಂದ್ರೆ ಕೃಷ್ಣನಿಗೆ ಅವ್ರಿಗಿನ್ನ ಹಿರಿಯರು ಗೌರವಾರ್ಹರಾದಂತಹ ವ್ಯಕ್ತಿ ಇನ್ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಆ ನಂದ ಮಹಾರಾಜನಿಗೆ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ತಿಳಿದು ಆದ್ರೂ ಸಹ ಅವರು ಆ ಕೃಷ್ಣನಿಗೆ ಅವ್ರು ಏನೆಲ್ಲ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ, ಕೃಷ್ಣನ ಜೊತೆ ಏನು ಒಡನಾಟ ಇಟ್ಕೊಂಡಿದ್ದಾರೆ, ಅಲ್ಲಿ ಕೃಷ್ಣನ ದಾಸ ಅಂದ್ರೆ ಕೃಷ್ಣನ ಸಂತೋಷವೇ ಅವರ ಸಂತೋಷ ಅನ್ನೋ ಒಂದು ಭಾವ ಅವರಲ್ಲಿ ತುಂಬಿದೆ. ಇನ್ನ ಅಂತಹ ಗೌರವಾರ್ಹ ಇರುವಂತಹ ವ್ಯಕ್ತಿಗೆ ಕೃಷ್ಣನ ಮೇಲೆ ಆ ದಾಸ್ಯ ಭಾವ ಇದೆ ಅಂತಂದ್ರೆ ಇನ್ನ ಬೇರೆಯವ್ರ ಬಗ್ಗೆ ನಾವ್ ಏನ್ ಹೇಳ್ಬೇಕು, ಅವ್ರ ಬಗ್ಗೆ ಏನ್ ಹೇಳೋದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 57. ತೆನ್ಹೊರತಿ ಮತಿ ಮಾಗೆ ಕೃಷ್ಣೇರ ಚರಣೆ ತಾಹಾರ ಶ್ರೀಮುಖ ವಾಣಿ ತಾಹಾತೆ ಪ್ರಮಾಣೆ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 57. ತೇನ ಹೋರತಿ ಮತಿ ಮಾಗಿ ಕೃಷ್ಣೇರ ಚರಣೆ ತಾಹಾರ ಶ್ರೀಮುಖ ವಾಣೆ ತಾಹಾತೆ ಪ್ರಮಾಣೆ. ತೇನ್ ಹೋ ಅವನು ಕೂಡ ರತಿಮತಿ ವಾತ್ಸಲ್ಯ ಹಾಗೂ ಆಕರ್ಷಣೆ ಮಾಗೆ ಬೇಡುತ್ತೇನೆ ಕೃಷ್ಣೇರ ಚರಣೆ ಕೃಷ್ಣನ ಪಾದಕಮಲಗಳಲ್ಲಿ ತಾಹಾರ ಅವನು ಶ್ರೀಮುಖ ವಾಣಿ ಅವನ ಬಾಯಿಂದ ಬಂದ ಮಾತು ತಾಹತೆ ಅದರಲ್ಲಿ ಪ್ರಮಾಣೆ ರುಜು ಮಾತು. ಅನುವಾದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ನಂದನ ಬಾಯಿಂದ ಬರುವ ಮಾತು ಸಾಕ್ಷ್ಯ ನುಡಿಯುವಂತೆ ಅವನು ನಂದ ಕೂಡ ನನಗೆ ಪ್ರಭು ಕೃಷ್ಣನಲ್ಲಿ ವಾತ್ಸಲ್ಯ ಹಾಗೂ ಭಕ್ತಿ ಇರಬೇಕೆಂದು ಪ್ರಾರ್ಥಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಿದ್ರೆ, ಇವಾಗ ನಂದ ಎಂತಹ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅವರು ಹೌದು ಭಗವಂತನಿಗೆ ತಂದೆಯ ಸ್ಥಾನದಲ್ಲಿದ್ದಾನೆ. ಆದ್ರೆ ಅವನು ತನ್ನ ಮಗುವಿನ ಮೇಲೆ ಮತ್ತೆ ವಾತ್ಸಲ್ಯ ಹಾಗೂ ಭಕ್ತಿ ಇರ್ಬೇಕು ಅಂತ ಹೇಳ್ಬಿಟ್ಟು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನು ನಂದ ಮಹಾರಾಜ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ನನ್ ಮಗ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಭಾವ ಅವರಲ್ಲಿ ಇರೋದಕ್ಕಿನ್ನ ನಾನು ಕೃಷ್ಣನಿಗೆ ಸಂತೋಷ ಪಡಿಸೋ ತರ ನಾನ್ ನಡ್ಕೋಬೇಕು ಅಂತ ಹೇಳ್ಬಿಟ್ಟೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ. ನಾವು ನೋಡಿರೋ ಹಾಗೇನೆ ಯಾವ್ದು ಗೋವರ್ಧನ ಆ ಲೀಲೆಲ್ಲೂ ಅಷ್ಟೇನೆ ಅಲ್ವಾ. ಅಷ್ಟು ಚಿಕ್ಕ ಮಗು ಅವರು ನೀವ್ ಯಾಕೆ ಇಂದ್ರನ ಪೂಜೆಯನ್ನ ಮಾಡ್ತಾ ಇದ್ದೀರಾ, ಗೋವರ್ಧನ ಪೂಜೆ ಮಾಡೋಣ ಅಂತಂದ್ರೆ ಅಷ್ಟು ಚಿಕ್ಕ ಮಗು ಮಾತನ್ನ ಯಾರಾದ್ರೂ ಕೇಳ್ತಾರ? ಅದು ಎಲ್ಲ ತಯಾರಿ ನಡೆದ್ಬಿಟ್ಟಿದೆ ಅಲ್ವಾ, ಎಲ್ಲರೂ ತಯಾರಿ ನಡೆಸ್ಕೊಂಡಿದ್ದಾರೆ. ಆದ್ರೂ ಸಹ ಕೃಷ್ಣನ ಮಾತಿಗೆ ಅವರು ಹೋಗೊಡ್ತಾರೆ ಅಲ್ವಾ. ಅದನ್ನ ಒಪ್ಕೊಂಡು ಅವರು ಕೃಷ್ಣ ಹೇಳಿರೋ ತರನೇ ಅವರು ಗೋವರ್ಧನ ಪೂಜೆಯನ್ನ ಅವರು ನೆರವೇರಿಸ್ತಾರೆ ಅಲ್ವಾ. ಕೃಷ್ಣನ ಸಂತೋಷವೇ ಅವರ ಸಂತೋಷ. ಅದು ಹೇಳ್ತಾರೆ ನಂದ ಮಹಾರಾಜ, ಬಿಡು ಪರವಾಗಿಲ್ಲ, ಈಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೀವಿ, ಈಗ ಇಂದ್ರನ ಪೂಜೆಯನ್ನ ಮಾಡೋಣಂತೆ, ಮುಂದೆ ಒಂದ್ ದಿವಸ ನೀನ್ ಹೇಳ್ದಾಗೆ ಗೋವರ್ಧನ ಪೂಜೆಯನ್ನ ಮಾಡೋಣ ಅಂತಾನೆ ಅವ್ರು ಹೇಳ್ತಾರೆ ಅಲ್ವಾ. ಆದ್ರೆ ಮತ್ತೆ ಕೃಷ್ಣ ಹೇಳ್ತಾರೆ, ಮತ್ತೆ ಒಪ್ಪಿಸ್ತಾರೆ ಅಲ್ವಾ. ಕೃಷ್ಣ ನಂದ ಮಹಾರಾಜನಿಗೆ ಮತ್ತೆ ಅಲ್ಲಿರೋ ಹಿರಿಯರಿಗೆಲ್ಲ ಒಪ್ಪಿಸಿದ್ಮೇಲೆ ಅವರು ಕೃಷ್ಣ ಹೇಳಿರೋ ತರನೇ ಅವರು ನಡ್ಕೋತಾರೆ. ಶ್ಲೋಕ 58-59.
सुना उद्धव सत्य कृष्ण अमर तनया तेन हो ईश्वर है ना यदि तुम्हारा मने लाया तथापि तान्हाते रहु मोर मनोवृत्ति तुम्हारा ईश्वर कृष्णे हौ का मोर मति। हरे कृष्ण माताजी। ರತ್ನ ಬಸವರಾಜ್ ಮಾತಾಜಿ ಓದ್ಲಾ ಮಾತಾಜಿ? ಓದಿ. ಸುನವುದ್ಭವ ಸತ್ಯ ಕೃಷ್ಣ ಅಮರ ತನಯ ಎನ್ಹೋ ಈಶ್ವರ ಹೇನ ಯತಿ ತೋಮರ ಮನಲಯ ತಥಾಪಿ ತನ್ಹಾತೆ ರಹು ಮೊರ ಮನೋವೃತ್ತಿ ತೋಮರ ಈಶ್ವರ ಕೃಷ್ಣೆ ಹೌಕ ಮೊರೆ ಮತಿ. ಶೂನ ಉದ್ಭವ, ಪ್ರಿಯ ಉದ್ಭವನೇ ನಮ್ಮ ಮಾತನ್ನು ಆಲಿಸು. ಸತ್ಯ, ಸತ್ಯವು. ಕೃಷ್ಣ, ಪ್ರಭು ಕೃಷ್ಣನು. ಅಮಾರ ತನೆಯ, ನನ್ನ ಮಗ. ಎನ್ಹೋ, ಅವನು. ಈಶ್ವರ, ತಮ ಪರಮ ಪುರುಷನು. ಏನ, ಹೀಗೆ. ಯತಿ, ಆದರೆ. ತೋಮಾರ, ನಿನ್ನ. ಮನೆ ಮನಸ್ಸು. ಲಯ, ತಾಳುತ್ತದೆ. ತಥಾಪಿ, ಆದರೂ. ತನ್ಹಾತೆ, ಅವನಿಗೆ. ಪ್ರಭು, ಇರಲಿ. ಮೋರ, ನನ್ನ. ಮನಃವೃದ್ಧಿ, ಮಾನಸಿಕ ಕಾರ್ಯಗಳು. ತೋಮಾರ, ನಿನ್ನ. ಈಶ್ವರ ಕೃಷ್ಣೆ, ಪರಮ ಪ್ರಭುವಾದ ಕೃಷ್ಣನಿಗೆ. ಹೌಕ, ಇರಲಿ. ಮೋರ, ನನ್ನ. ಮತಿ, ಗಮನ. ಅನುವಾದ, ಭಾವಾರ್ಥ. ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜೈವಾಗಲಿ. ಪ್ರಿಯ ಉದ್ದವ, ನನ್ನ ಮಾತನ್ನು ದಯಮಾಡಿ ಕೇಳು. ದಿಟದಲ್ಲಿ ಕೃಷ್ಣನು ನನ್ನ ಮಗ. ಆದರೆ ಅವನು ಭಗವಂತನೆಂದೇ ನೀನು ಭಾವಿಸಿದೆಯಾದರೂ ಕೂಡ ಮಗನನ್ನು ಕುರಿತಂತೆ ತಂದೆಗೆ ಇರುವಂತಹ ಭಾವನೆಗಳೇ ನನಗೆ ಕೃಷ್ಣನ ಬಗೆಗೆ ಇರುತ್ತದೆ. ಆ ನಿನ್ನ ಪ್ರಭು ಕೃಷ್ಣನಲ್ಲಿ ನನ್ನ ಮನಸ್ಸು ವಾತ್ಸಲ್ಯ ಇರುವಂತಾಗಲಿ. ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ನಾವ್ ಇದನ್ನ 10ನೇ ಕ್ಯಾಂಟೋಗ್ ಬಂದ್ಮೇಲೆ ನಾವು ನೋಡ್ತೀವಿ ಅಲ್ಲ. ಸೊ ಇಲ್ಲಿ ಉದ್ದವ ಕೃಷ್ಣ ಅವರು ಅಕ್ರೂರ ಬಂದು ಕರ್ಕೊಂಡು ಹೋದ್ಮೇಲೆ ಮಥುರಾಗೆ ಮತ್ತೆ ಅವ್ರು ವಾಪಸ್ ಬರೋದೇ ಇಲ್ಲ, ಅವರು ವೃಂದಾವನಕ್ಕೆ ಅಲ್ವಾ. ಮತ್ತೆ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವರು ಉದ್ದವನನ್ನ ಕಳಿಸಿ ಕೊಡ್ತಾರೆ. ಸೊ ಉದ್ದವ ಇಲ್ಲಿ ನಂದ ಮಹಾರಾಜನ ಹತ್ರ ಮಾತಾಡ್ತಾರೆ. ಕೃಷ್ಣನ ಒಂದು ಮತ್ತೆ ಅವರ ಬಗ್ಗೆ ಎಲ್ಲಾನು ಸಹ ವರ್ಣನೆ ಮಾಡ್ತಾರೆ. ಆಗ ಇಲ್ಲಿ ನಂದ ಮಹಾರಾಜ ಹೇಳ್ತಾರೆ ಉದ್ದವನಿಗೆ, ಉದ್ದವ ನನ್ ಮಾತನ್ನ ಕೇಳ್ಕೊ. ಕೃಷ್ಣ ಅಂದ್ರೆ ನೀನು ಅವನನ್ನ ದೇವೋತ್ತಮ ಪರಮಪುರುಷ ಅಂತ ಹೇಳ್ತಾ ಇದ್ಯಾ, ಭಗವಂತ ಅಂತ ಭಾವಿಸಿದ್ಯಾ. ಆದ್ರೆ ನಿಜವಾಗ್ಲೂ ಕೃಷ್ಣ ನನ್ ಮಗ ಅವನು. ಸೊ ಇವಾಗ ಅವ್ನು ನನ್ ಮಗ ಆಗಿರೋದ್ರಿಂದ ಒಬ್ಬ ತಂದೆಗೆ ತನ್ನ ಮಗನ ಮೇಲೆ ಎಂತಹ ಭಾವನೆ ಇರುತ್ತೋ ಅದೇ ತರ ಭಾವನೆ ನನಗೆ ಆ ಕೃಷ್ಣನ ಮೇಲೆ ಇದೆ. ಸೊ ಇವಾಗ ನನ್ನ ಇಚ್ಛೆ ಏನು ಅಂತಂದ್ರೆ, ನಾನು ಅವನನ್ನ ದೇವೋತ್ತಮ ಪರಮಪುರುಷ ಅಂತ ಅವನನ್ನ ಭಾವಿಸೋದಕ್ಕಿನ್ನ ನಾನು ತಂದೆಯಾಗಿ ಅವನ ಮೇಲೆ ನನ್ನ ಮನಸ್ಸು ಆ ವಾತ್ಸಲ್ಯ ಭಾವನೆಯಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಇನ್ನ ಒಂದು ಏನ್ ಜ್ಞಾಪಕ ಬರ್ತಾ ಇದೆ ನಂಗೆ ಅಂದ್ರೆ, ಇವಾಗ ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ಅಂದ್ರೆ ಗೋಕುಲ ವಾಸಿಗಳಿಗೆ ಅಥವಾ ವೃಂದಾವನ ವಾಸಿಗಳಿಗೆ ಗೊತ್ತಾಯ್ತಾ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ? ಯಾವಾಗಾದ್ರೂ ಗೊತ್ತಾಯ್ತಾ? ಯಾರಿಗಾದ್ರೂ ಗೊತ್ತಾಯ್ತಾ? ಅಲ್ಲಿ ಗೊತ್ತಾಗಿಲ್ಲ ಮಾತಾಜಿ. ಯಾರಿಗೂ ಗೊತ್ತಾಗ್ಲಿಲ್ವಾ? ಇಲ್ಲ ಮಾತಾಜಿ, ಗೊತ್ತಾಗ್ಲಿಲ್ವಾ? ಒಂದು ಲೀಲೆ ಬರುತ್ತೆ. ಒಂದು ಲೀಲೆಯಲ್ಲಿ ಸ್ವತಃ ಯಶೋಧ ಮಾತನೇ ನೋಡ್ತಾಳೆ ಅಲ್ವಾ. ಕೃಷ್ಣನ ಪುಟ್ಟ ಬಾಯಲ್ಲಿ ಅವಳು ಏನನ್ನ ನೋಡ್ತಾಳೆ? ಬ್ರಹ್ಮಾಂಡವನ್ನ ನೋಡ್ತಾಳೆ ಅಲ್ವಾ. ಅದ್ರ ಜೊತೆಗೆ ತನ್ನನ್ನು ಅಲ್ಲಿ ನೋಡ್ಕೋತಾಳೆ ಅಲ್ವಾ. ತಾನು ಕೃಷ್ಣನ ಬಾಯನ್ನ ನೋಡ್ತಿರೋದನ್ನು ಸಹ ಅವಳು ಆ ಒಂದು ಕೃಷ್ಣನ ಪುಟ್ಟ ಬಾಯಲ್ಲಿ ನೋಡ್ತಾಳೆ ಅಲ್ವಾ. ಅಂದ್ರೆ ಏನ್ ಅರ್ಥ? ಅದು ಸಾಮಾನ್ಯವಾಗಿ ನಡೆಯುವಂತಹ ಘಟನೆ ಅಲ್ಲ. ಯಾವುದೇ ಒಂದು ಪುಟ್ಟ ಮಗುವಿನ ಬಾಯಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ್ಲೂ ಸಹ ಯಶೋದೆಗೆ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಅವಳು ಭಾವಿಸೋದೇ ಇಲ್ಲ ಅಲ್ವಾ. ತನಗೆ ಏನೋ ಒಂದು ಅಂದ್ರೆ ಅಂದ್ರೆ ನನ್ನ ಮನಸ್ಸೇ ಏನೋ ಒಂದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾಳೆ ಅಲ್ವಾ. ನಾನೇ ಏನೋ ತಪ್ಪಾಗಿ ನೋಡ್ತಾ ಇದೀನಿ ಅಂತ ಅನ್ಕೋತಾಳೆ. ಮತ್ತೆ ಇನ್ನೊಂದ್ಸತಿ ಕೃಷ್ಣನನ್ನ ಯಶೋಧ ಮಾತೆ ಕಟ್ ಹಾಕ್ತಾಳಲ್ವಾ. ಅವಾಗ ಆ ಸಮಯದಲ್ಲಿ ಬಲರಾಮ ಇರೋದಿಲ್ಲ. ಅವರೆಲ್ಲರನ್ನು ಸಹ ಅವರ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಮತ್ತೆ ವಾಪಸ್ ಬರ್ತಾನೆ. ಬಲರಾಮ ಬಂದಾಗ ಅವ್ನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಕೃಷ್ಣನನ್ನ ಕಟ್ ಹಾಕಿದಾರ? ಕೃಷ್ಣ ಯಾರು? ದೇವೋತ್ತಮ ಪರಮಪುರುಷ. ಕಟ್ ಹಾಕದವರಾದ್ರು ಯಾರು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಅಮ್ಮನ ಹತ್ರ ಬಂದ್ಬಿಟ್ಟು ಹೇಳ್ತಾನೆ ಯಶೋಧ ಮಾತೆ ಹತ್ರ, ಅಮ್ಮ ನೀನು ಯಾರನ್ನ ಕಟ್ ಹಾಕಿದೀಯ ಅಂತ ಗೊತ್ತಾ ಅಂತ. ಯಾರನ್ನ ಕಟ್ ಹಾಕಿದೀನಿ? ನಾನು ಕೃಷ್ಣನನ್ನೇ ಕಟ್ ಹಾಕಿದನು. ಕೃಷ್ಣ ಯಾರಂತ ಗೊತ್ತಾ ನಿನಗೆ? ಕೃಷ್ಣ ದೇವೋತ್ತಮ ಪರಮಪುರುಷ, ಅವನನ್ನ ನೀನ್ ಕಟ್ ಹಾಕಿದ್ಯಾ ಅಂತ. ಓಹ್, ಅವನ್ ದೇವೋತ್ತಮ ಪರಮಪುರುಷನ? ಹಾಗಾದ್ರೆ ನೀನ್ ಯಾರು ಅಂತಂದ್ರೆ, ನಾನು ಅನಂತ ಶೇಷ. ನಾನು ಏನು ರಾಮನ ಜೊತೆ ಲಕ್ಷ್ಮಣನಾಗಿ ನಾನು ಬಂದವನು ಅಂತ ಹೇಳಿದಾಗ ಯಶೋಧ ಮಾತೆ ಅದನ್ನ ಸೀರಿಯಸ್ ಆಗಿ ಅವರು ತಗೊಳೋದೇ ಇಲ್ಲ. ಬಾಯಿಲಿ ಸೊ ನೀನು ಶೇಷನಾ, ಬಾಯಿಲಿ ನಿನ್ನನ್ನು ಸಹ ಕಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಸೊ ಅದಕ್ಕೆ ಯಾರು ಬಲರಾಮ ಪರಾರಿಯಾಗಿ ಅವನು ಹೊರಟೋಗ್ತಾನೆ. ಅವನು ಅಲ್ಲಿಂದ ಪರಾರಿ ಆಗ್ಬಿಡ್ತಾನೆ. ಸೊ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಸಹ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋ ಒಂದು ಭಾವ ಬರೋದೇ ಇಲ್ಲ. ಆದ್ರೆ ಇಲ್ಲಿ ದೇವಕಿ ಮತ್ತೆ ವಸುದೇವ ಅವರಿಗೆ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಗೊತ್ತು. ಯಾಕಂದ್ರೆ ಅವರು
ಹುಟ್ಟದಾಗ್ಲೇನೆ ಅವರು ಚತುರ್ಭುಜ ರೂಪಧಾರಿಯಾಗಿ ಅವ್ರು ಕಾಣಿಸ್ಕೊತಾರೆ ಅಲ್ವಾ. ಮತ್ತೆ ಇವರಿಬ್ಬರ ಒಂದು ಪ್ರಾರ್ಥನೆಯ ಮೇರೆಗೆ ಅವರು ಮತ್ತೆ ಒಂದು ಪುಟ್ಟ ಬಾಲಕನಾಗಿ ಅವರು ಕಾಣಿಸ್ಕೊತಾರೆ ಅಲ್ವಾ. ಆದ್ರೆ ಕೃಷ್ಣ ಈ ಒಂದು ಯಾರು ಯಶೋಧ ಮಾತೆ ಮತ್ತೆ ನಂದ ಮಹಾರಾಜರ ಆ ರಸವನ್ನೇ ಅವರು ತುಂಬಾ ಆಸ್ವಾದಿಸ್ತಾ ಇದ್ದಿದ್ದು ಅಲ್ವಾ. ಹೌದು. ಅದಕ್ಕೇನೆ ಅವ್ರಿಗೆ ಆ ಒಂದು ವಾತ್ಸಲ್ಯ ಭಾವನೆ, ನೀನ್ ಏನೇ ಹೇಳಿದ್ರು ಭಗವಂತ ಅಂತ ಹೇಳಿದ್ರು ಸಹ ನನಗೆ ಆ ಒಂದು ವಾತ್ಸಲ್ಯ ಭಾವ ಇರೋ ತರನೇ ಆಗ್ಲಿ ಕೃಷ್ಣನ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 60. ಮನಸೋ ವೃತ್ತಯೋ ನಃ ಸ್ಯುಃ ಕೃಷ್ಣ ಪಾದಾಂಬುಜಾಶ್ರಯಾಃ ವಾಚೋ ಅಭಿದಾಯಿನೀರ್ ನಾಮ್ನಾಂ ಕಾಯಸ್ತತ್ ಪ್ರಹ್ವಣಾದಿಷು. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನಸೋ ವೃತ್ತಯೋನ್ಯೋ ನ್ಯಾಸ್ಯೋ ಕೃಷ್ಣ ಪಾದಾಂಬುಜಾಶ್ರಯಾಃ ವಾಚೋಭಿದಾಯಿನೀರ್ ನಾಂ ಕಾಯಸ್ತತ್ ಪ್ರಹ್ವಣಾದಿಷು. ಮನಸ್ಸಿನ ವೃತ್ತಯ ಚಟುವಟಿಕೆಗಳು, ಚಿಂತನೆ, ಭಾವನೆ ಹಾಗೂ ಸಂಕಲ್ಪ ನಮ್ಮ ಇರಲಿ ಕೃಷ್ಣ ಪ್ರಭು ಉಮಾದೇವಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಪಾದ ಅಂಬುಜ ಚರಣ ಕಮಲಗಳು ಆಶ್ರಯ, ಯಾರಿಗೆ ಆಶ್ರಯ ನೀಡಿದೆಯೋ ಅವರು, ವಾಚ ಪದಗಳು, ಅಭಿದಾಯಿನಿ ಮಾತಾಡುವುದು, ನಾಂ ಅವನ ಪವಿತ್ರ ನಾಮಗಳ ಕಾಯ ದೇಹ ತತ್ ಅವನಿಗೆ, ಪಹ್ವಣ ಆದಿಶು ಅವನಿಗೆ ಅಡ್ಡ ಬಿದ್ದು ನಮಸ್ಕರಿಸುವುದು ಇತ್ಯಾದಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ನಮ್ಮ ಮನಸ್ಸುಗಳು ನಿನ್ನ ಕೃಷ್ಣನ ಪಾದಾರವಿಂದಗಳಲ್ಲಿ ಪ್ರೇಮ ತೋರಲಿ. ನಾಲಿಗೆಗಳು ಅವನ ಪವಿತ್ರ ನಾಮಧೇಯಗಳನ್ನು ಸಂಕೀರ್ತಿಸಲಿ ಹಾಗೂ ದೇಹಗಳು ಅವನಿಗೆ ಅಡ್ಡ ಬಿದ್ದು ನಮಸ್ಕರಿಸಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ನಂದ ಮಹಾರಾಜ ಉದ್ದವನಿಗೆ ಏನನ್ನ ಹೇಳ್ತಾ ಇದಾರೆ? ಸೊ ನಮ್ಮ ಮನಸ್ಸು ನಿನ್ನ ಕೃಷ್ಣನ ಅಲ್ವಾ. ಇವಾಗ ನೋಡಿ ಅವರು ಉದ್ದವನಿಗೆ ಹೇಳ್ತಾ ಇದಾರೆ ನಿನ್ನ ಕೃಷ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿನ್ನ ಕೃಷ್ಣನ ಪಾದಾರವಿಂದಗಳಲ್ಲಿ ಪ್ರೇಮವನ್ನ ತೋರ್ಲಿ. ಮತ್ತೆ ನಾಲಿಗೆಗಳು ಕೃಷ್ಣ ಕೃಷ್ಣ ಅಲ್ವಾ. ಯಾವಾಗ್ಲೂ ಅವ್ರಿಗೆ ಬೇರೆ ಇನ್ಯಾವುದೇ ಒಂದು ಅಂದ್ರೆ ಸ್ಮರಣೆ ಬರದೇ ಇಲ್ಲ ಅವ್ರಿಗೆ. ಕೃಷ್ಣನ ಬಗ್ಗೆನೇ ಅವ್ರು ಯಾವಾಗ್ಲೂ ಅನವರತ ಅವರು ಸ್ಮರಣೆ ಮಾಡ್ತಿರ್ತಾರೆ ಅಲ್ವಾ. ಸೊ ಇದು ಗೋಪಿಕಾಸ್ತ್ರೀಯರನ್ನು ಅಷ್ಟೇ, ಅವ್ರು ಏನೇ ಮನೆ ಕೆಲಸ ಮಾಡ್ತಿದ್ರು ಸಹ ಅವರು ಕೃಷ್ಣನನ್ನೇ ಜ್ಞಾಪಿಸ್ಕೊಂಡು ಅವರು ಮನೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತೆ ದೊಡ್ಡ ಗೋಪಾಲಕರು, ಚಿಕ್ಕ ಗೋಪಾಲಕರು ಅಷ್ಟೇ ಯಾವಾಗ್ಲೂ ಕೃಷ್ಣನ ಸ್ಮರಣೆಯನ್ನೇ ಅವರು ಮಾಡ್ತಾ ಇರ್ತಾರೆ. ಅವರು ಕೃಷ್ಣನ ಜೊತೆನೆ ಯಾವಾಗ್ಲೂ ಇರ್ತಾರೆ ಚಿಕ್ಕ ಗೋಪಾಲಕರು. ಮತ್ತೆ ವಾಪಸ್ಸು ಅವರು ಏನು ಕಾಡಿಗೆ ಹೋಗಿ ವಾಪಸ್ಸು ಬರ್ತಾರಲ್ಲ ಅವಾಗ್ಲೂ ಸಹ ಅವ್ರು ಕೃಷ್ಣನ ಬಗ್ಗೆನೇ ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾ ಇರ್ತಾರೆ. ಅಮ್ಮ ಏನಾಯ್ತು ಗೊತ್ತಾ ಅಮ್ಮ, ಇವತ್ತು ಕೃಷ್ಣ ಏನ್ ಮಾಡ್ದ ಗೊತ್ತಾ ಅಮ್ಮ ಅಂತ ಹೇಳ್ಬಿಟ್ಟು ಕೃಷ್ಣನ ಬಗ್ಗೆನೇ ಅವರು ಮಾತಾಡ್ತಾ ಇರ್ತಾರೆ. ಮತ್ತೆ ದೊಡ್ಡ ಗೋಪಿಕಾ ಸ್ತ್ರೀಯರು ಅವರು ಅಷ್ಟೇ ಮನೆ ಕೆಲಸ ಮಾಡ್ತಾರೆ. ಮತ್ತೆ ಅವರು ಸಿಹಿ ತಿಂಡಿಗಳನ್ನ ಮತ್ತೆ ಹಾಲು ಮೊಸರು ಬೆಣ್ಣೆ ಏನನ್ನೇ ತಯಾರು ಮಾಡಿದ್ರು ಸಹ ಕೃಷ್ಣನಿಗೆ ಈ ಸಿಹಿ ತಿನಿಸು ಇಷ್ಟ ಅಲ್ವಾ, ಸಂಜೆ ಅವನು ಕಾಡಿನಿಂದ ಬಂದಾಗ ಇದನ್ನ ಅವನಿಗೆ ಕೊಡೋಣಂತೆ ಅಂತ ಹೇಳ್ಬಿಟ್ಟು ಅವ್ರನ್ನು ಸಹ ಅವ್ರನ್ನು ಕೃಷ್ಣನ ಬಗ್ಗೆನೇ ಯಾವಾಗ್ಲೂ ಅನವರತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೇನೆ ಇಲ್ಲಿ ನಂದ ಮಹಾರಾಜನು ಹೇಳ್ತಾ ಇದ್ದಾರೆ ಸೊ ನನ್ನ ನಾಲಿಗೆ ಯಾವಾಗ್ಲೂ ಆ ಕೃಷ್ಣನ ನಾಮಧ್ಯೇಯವನ್ನ ಸಂಕೀರ್ತಿಸಲಿ ಅಂತ ಹೇಳ್ಬಿಟ್ಟು, ಹಾಗೂ ದೇಹಗಳು ಅವನಿಗೆ ಅಡ್ಡ ಬಿದ್ದು ನಮಸ್ಕರಿಸಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಅವನಿಗೆ ನಮಸ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದೊಂದರ ಅರ್ಥ ನನಗೆ ಇನ್ನರ್ ಮೀನಿಂಗ್ ನಂಗೆ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಮಾತಾಜಿ ಯಾರಾದ್ರೂ ಹೇಳ್ತೀರಾ? ಸೊ ದೇಹಗಳು ಅವನಿಗೆ ಅಡ್ಡ ಬಿದ್ದು ನಮಸ್ಕರಿಸಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವನು ಆ ವಾತ್ಸಲ್ಯ ಭಾವದಲ್ಲಿ ಯೂಶಲಿ ನಾವು ಮಕ್ಕಳಿಗೆ ತಂದೆ ತಾಯಿ ಅಡ್ಡ ಬೀಳೋದಿಲ್ಲ ಅಲ್ವಾ. ಸೊ ಆದ್ರೆ ಇಲ್ಲಿ ಅದನ್ನ ಹೇಳ್ತಾ ಇದಾರೆ, ಅದ್ರಲ್ಲಿ ಬೇರೆ ಏನಾದ್ರು ಮೀನಿಂಗ್ ಇರ್ಬೋದು, ಬಟ್ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಹರೇ ಕೃಷ್ಣ. ಮತ್ತೆ ಇದು ಏನೋ ಇರ್ಲಿಕ್ಕಿಲ್ಲ ನಮ್ಮ ಮಾತಾಜಿ. ಇಲ್ಲಿ ನಾಲ್ಗೆ ಅವನ್ ಪವಿತ್ರ ನಾಮ ಹೇಳುತ್ತೆ, ನಮ್ ದೇಹ ಅವನಿಗೆ ಅಡ್ಡ ಬಿದ್ದು ನಮಸ್ಕರಿಸಲಿ ಅಲ್ಲ ಅಂದ್ರೆ ನಂದ ಮಹಾರಾಜ ಹೇಳ್ತಿದಾರಲ್ಲ ಅದಕ್ಕೆ ನಾವು ನಾವು ಹೇಳಿದಾಗ ಅದು ಸರಿ ಹೋಗುತ್ತೆ. ನಂದ ಮಹಾರಾಜ ಉದ್ದವನಿಗೆ ಹೇಳ್ತಾ ಇದಾರಲ್ಲ ಅದಕ್ಕೆ ಅಷ್ಟೇ ಗೊತ್ತಾಗ್ಲಿಲ್ಲ. ಅಥವಾ ಇದು ಜನರಲ್ ಶ್ಲೋಕ ಆದ್ರೆ ಜನರಲ್ ಶ್ಲೋಕ ಅಂತ ತಗೊಂಡಾಗ ಸರಿ ಹೋಗುತ್ತೆ. ನಂದ ಮಹಾರಾಜ ಉದ್ದವನಿಗೆ ಇದು ಕಂಟಿನ್ಯೂಯೇಷನ್ ಅಂದ್ರೆ ಮಾತ್ರ ಅದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಇದ್ರೆ 10.47 ಇದ್ ನೋಡ್ಬೇಕು ಮಾತಾಜಿ, ಅಲ್ಲಿ ಡಿಸ್ಕ್ರಿಪ್ಷನ್ 10ನೇ ಇದರಲ್ಲಿ ಕ್ಯಾಂಟೋನಲ್ಲಿ.
ಓಕೆ, ಧನ್ಯವಾದಗಳು ಮಾತಾಜಿ. ಶ್ಲೋಕ 61. ಬ್ರಾಮ್ಯಮಾಣಾನಾಂ ಯತ್ರ ಕ್ವಾಪೀಶ್ವರೇಚ್ಛಯ ಮಂಗಳಾಚರಿತೈರ್ದಾನೈ ರತಿರ್ನ ಕೃಷ್ಣ ಈಶ್ವರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 61. ಕರ್ಮಭೀರ್ ಬ್ರಾಹ್ಮ್ಯಮಾಣಾನಾಂ ಯತ್ರ ಕಾಪೀಶ್ವರೇಚ್ಛಯ ಮಂಗಲಾಚರಿತೈರ್ದಾನೈರತಿರ್ನ ಕೃಷ್ಣ ಈಶ್ವರೇ. ಕರ್ಮಭಿ ಚಟುವಟಿಕೆಗಳಿಂದ ಮಾಣಾನಾಂ ಈ ಭೌತಿಕ ಜಗತ್ತಿನಲ್ಲಿ ಅಲೆದಾಡುತ್ತಿರುವವರ ಯತ್ರ ಎಲ್ಲಿ ಬೇಕಾದರೂ ಕೃಷ್ಣ ಮಾತಾಜಿ ಕ್ವಾಪಿ ಎಲ್ಲಿ ಬೇಕಾದರೂ ಈಶ್ವರ ಇಚ್ಛೆಯ ದೇವೋತ್ತಮ ಪರಪುರುಷನ ಪರಮ ಸಂಕಲ್ಪದಿಂದ ಮಂಗಲಾಚರಿತೈ ಮಂಗಳ ಕಾರ್ಯಗಳಿಂದ ದಾನ ಧರ್ಮಗಳಂತೆ ರತಿ ಆಕರ್ಷಣೆ ನಮ್ಮ ಕೃಷ್ಣನಲ್ಲಿ ಈಶ್ವರೇ ದೇವೋತ್ತಮ ಪರಮಪುರುಷ. ಅನುವಾದ: ಭಗವಂತನ ಸಂಕಲ್ಪದಂತೆ ಕರ್ಮವಶರಾಗಿ ನಾವು ಈ ಭೌತಿಕ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲಿ ಹೋದರೂ ನಾವು ಮಾಡುವ ಶುಭ ಕಾರ್ಯಗಳು ಕೃಷ್ಣನಲ್ಲಿ ನಮಗಿರುವ ಆಕರ್ಷಣೆಯನ್ನು ಹೆಚ್ಚು ಮಾಡಲಿ. ಭಾವಾರ್ಥ: ಮೇಲಿನ ಶ್ಲೋಕಗಳು ಶ್ರೀಮದ್ ಭಾಗವತದಿಂದ 10.47.66.47 ಆಯ್ದವುಗಳಾಗಿದೆ. ಇವು ನಂದ ಮಹಾರಾಜ ಹಾಗೂ ಅವನ ಸಂಗಾತಿಗಳಿಂದ ಮೊದಲ್ಗೊಂಡು ಬೃಂದಾವನದ ನಿವಾಸಿಗಳು ಮಧುರೆಯಿಂದ ಬಂದಿದ್ದ ಉದ್ಧವನನ್ನು ಉದ್ದೇಶಿಸಿ ಆಡಿದ ಮಾತುಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ನಾವು ಈ ಭೌತಿಕ ಬ್ರಹ್ಮಾಂಡದಲ್ಲಿ ಅಂದ್ರೆ ಭಗವಂತನ ಸಂಕಲ್ಪ ಅಲ್ವಾ, ಕರ್ಮಣ ದೈವ ನೇತ್ರೇನ, ನಮ್ಗೆ ಯಾವ ಒಂದು ಲೋಕದಲ್ಲಿ ಇರಬೇಕು, ಎಂತಹ ದೇಹವನ್ನ ಪಡಿಬೇಕು ಅನ್ನೋದು ಭಗವಂತ ನಿರ್ಣಯ. ಅದು ನಮ್ಮ ಕರ್ಮಾನುಸಾರವಾಗಿ ಇರುತ್ತೆ ಅಲ್ವಾ. ಆ ಭಗವಂತನ ಸಂಕಲ್ಪದಂತೆನೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲಿ ಹೋದ್ರುನು ಸೊ ನಾವಿವಾಗ ಏನೇ ಒಂದು ಶುಭ ಕಾರ್ಯ ಮಾಡ್ಲಿ, ಅದರಿಂದ ನಮ್ಗೆ ಏನು ಫಲ ಸಿಗ್ಬೇಕು ಅಂತಂತಂದ್ರೆ ನಮ್ಗೆ ಕೃಷ್ಣನ ಮೇಲೆ ಆಕರ್ಷಣೆ ಹೆಚ್ಚಾಗ್ತಾ ಹೋಗ್ಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಎಷ್ಟು ಸುಂದರವಾಗಿರುವಂತ ಶ್ಲೋಕ ಅಲ್ವಾ. ನಾವು ಅದೇ ತರನೇ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಕೆಲಸಗಳನ್ನ ಮಾಡ್ತೀವೋ ಆ ಕೆಲಸದಿಂದ ನಮ್ಗೆ ಏನು ಸಿಗ್ಬೇಕು ಅಂತಂದ್ರೆ ನಮ್ಗೆ ಕೃಷ್ಣನ ಮೇಲೆ ಇನ್ನ ಹೆಚ್ಚು ಹೆಚ್ಚು ರತಿ ಉಂಟಾಗೋ ತರ ಆಗ್ಬೇಕು. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಅದನ್ನೇ ಭಾಗವತಮಲ್ಲೂ ಸಹ ನಮ್ಗೆ ಹೇಳಿದ್ರು ಅಲ್ವಾ. ಮೊದಲನೇ ಸ್ಕಂದ 2ನೇ ಅಧ್ಯಾಯದಲ್ಲಿ ಏನನ್ನ ಹೇಳಿದ್ರು? ಧರ್ಮಸ್ವನುಷ್ಠಿತ ಪುಂಸ ವಿಶ್ವಕ್ಸೇನ ಕಥಾಸುಯ ನಾ ಉತ್ಪಾದಯೇತ್ ಯದಿ ರತಿಂ ಶ್ರಮ ಏವೈಹಿ ಕೇವಲಂ. ನಾವ್ ಮಾಡೋ ಕೆಲಸದಿಂದ ಕೃಷ್ಣನಲ್ಲಿ ನಮ್ಗೆ ಪ್ರೇಮ ಉಂಟಾಗ್ಬೇಕು, ಕೃಷ್ಣನಲ್ಲಿ ಭಕ್ತಿ ಬರ್ಬೇಕು. ಅದ್ ಬರ್ಲಿಲ್ಲ ಅಂತಂದ್ರೆ ನಾವ್ ಏನೇ ಕೆಲಸ ಮಾಡ್ಲಿ ನಮ್ಮ ಜೀವನದಲ್ಲಿ, ಸೊ ಅದು ಶ್ರಮ ಏವೈಹಿ ಕೇವಲಂ ಅಂತ ಹೇಳ್ತಾರೆ ಅಲ್ವಾ. ಬೆಟ್ಟಕ್ಕೆ ಮಣ್ಣು ಹೊತ್ತದಾಗೆ ಅಥವಾ ನೀರಲ್ಲಿ ಹೋಮ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ನಾವೇನೇ ಮಾಡ್ಲಿ ಆ ಒಂದು ಕಾರ್ಯದಿಂದ ನಮ್ಗೆ ಏನ್ ಸಿಗ್ಬೇಕು? ಆ ಕೃಷ್ಣನಲ್ಲಿ ನಮ್ಗೆ ಭಕ್ತಿ ಹೆಚ್ಚಾಗ್ಬೇಕು, ಕೃಷ್ಣನ ಮೇಲೆ ನಮ್ಗೆ ಇರುವಂತಹ ಆಕರ್ಷಣೆ ಹೆಚ್ಚಾಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 62. ಶ್ರೀಧಾಮಾದಿವ್ರಜೇಯತ ಸಖರ ನಿಶ್ಚಯ ಐಶ್ವರ್ಯ ಜ್ಞಾನಹೀನ ಕೇವಲ ಸಖ್ಯಮಯ. ಹರೇ ಕೃಷ್ಣ. ಏ ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ದಯಾನ್ವಿತ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 62. ಶ್ರೀಧಾಮಾದಿವ್ರಜೇಯತ ಸಖರ ನಿಶ್ಚಯ ಐಶ್ವರ್ಯ ಜ್ಞಾನ ಹೇನ ಕೇವಲ ಸುಖ್ಯಮಾಯ. ಶ್ರೀಧಾಮಾನೆ ಮೊದಲಾದ ಕೃಷ್ಣನ ಗೆಳೆಯರು ಬೃಂದಾವನದಲ್ಲಿ ಎಲ್ಲಿ ಸಖರ ಗೆಳೆಯರ ನಿಶ್ಚಯ ಗುಂಪು ಐಶ್ವರ್ಯ ಸಂಪತ್ತಿನ ಜ್ಞಾನ ತಿಳಿವು ಹೀನ ರಹಿತ ಕೇವಲ ಶುದ್ಧಾಂಗವಾಗಿ ಸಖ್ಯಮಾಯ ಗೆಳೆತನದ ಭಾವವೇ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಧಾಮನೆ ಮೊದಲಾದ ಕೃಷ್ಣನ ಗೆಳೆಯರೆಲ್ಲರೂ ಬೃಂದಾವನ ನಿವಾಸಿಗಳು. ಅವರೆಲ್ಲರಲ್ಲೂ ಕೃಷ್ಣನ ಬಗೆಗೆ
ಪರಿಶುದ್ಧ ಸಖ್ಯ ಭಾವವೇ ತುಂಬಿದೆ. ಅವನ ವೈಭವದ ಬಗೆಗೆ ಅವರಿಗೆ ಏನೊಂದು ತಿಳಿಯದು. ಹರೇ ಕೃಷ್ಣ. ಶ್ರೀಲ ಹರೇ ಕೃಷ್ಣ ಪ್ರಭುಪಾದರಿಗೆ ಮಾತಾಜಿ. ಜೈ. ಹರೇ ಥ್ಯಾಂಕ್ ಯು ಕೃಷ್ಣ ಸೋ ಮಚ್ ಮಾತಾಜಿ, ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಧನ್ಯವಾದಗಳು. ಇದಕ್ಕಿಂತ ಧನ್ಯವಾದಗಳು ಮಾತಾಜಿ. ಇದಕ್ಕಿಂತ ಮುಂಚೆ ಏನ್ ಹೇಳಿದ್ರು, ನಂದ ಮಹಾರಾಜ ಅವರು ತಂದೆಯ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಆ ಒಂದು ವಾತ್ಸಲ್ಯ ಭಾವದಲ್ಲಿ ಅವರು ಕೃಷ್ಣನ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಆ ವಾತ್ಸಲ್ಯ ಭಾವದಲ್ಲೂ ಸಹ ಅಲ್ಲಿ ದಾಸ ಭಾವವೇ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರನೇ ಈಗ ಸ್ನೇಹಿತರ ಬಗ್ಗೆ, ಆ ಒಂದು ಸಖ್ಯ ಭಾವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಈಗ ಶ್ರೀಧಾಮ ಆ ತರ ಅಲ್ವಾ, ಎಷ್ಟೊಂದ್ ಜನ ಕೃಷ್ಣರ ಸ್ತೋಕ ಕೃಷ್ಣ, ಮತ್ತಿನ್ಯಾರ ಹೆಸರು ಜ್ಞಾಪಕ ಬರ್ತಾ ಇದೆ ನಿಮ್ಗೆ? ಹರೇ ಕೃಷ್ಣ. ಕೃಷ್ಣನ ಸ್ನೇಹಿತರ ಹೆಸರುಗಳು ಶ್ರೀಧಾಮ, ಸುಧಾಮ, ಸ್ತೋಕ ಕೃಷ್ಣ, ಮತ್ತೆ ಇನ್ನೊಬ್ಬ ತುಂಬಾ ಅಂದ್ರೆ ಯಾವಾಗ್ಲೂ ಜಾಸ್ತಿ ಅವನಿಗೆ ತಿನ್ಬೇಕಂತ ತುಂಬಾ ಆಸೆ ಆಗ್ತಿರ್ತಲ್ಲ, ಮಧುಮಂಗಲ. ಮಧುಮಂಗಳ್ ಅಲ್ವಾ? ಅವರೆಲ್ಲರೂ ಸಹ ಕೃಷ್ಣನ ಗೆಳೆಯರು ಅಲ್ವಾ? ಮತ್ತೆ ಅವರು ವೃಂದಾವನ ವಾಸಿಗಳು. ಅವರು ಭಗವಂತನ ಜೊತೆ ಸಖ್ಯ ಭಾವದಲ್ಲಿ ಅವರು ಒಡನಾಟ ಇಟ್ಕೊಂಡಿದ್ದಾರೆ. ಅವ್ರಿಗೆ ಕೃಷ್ಣ ದೇವೋತ್ತಮ ಪರಮಪುರುಷನ ಅಂತಾನೆ ತಿಳಿದು, ಆದ್ರೆ ಅವ್ರನ್ನು ಸಹ ಆ ಒಂದು ದಾಸ್ಯ ಭಾವದಲ್ಲೇನೆ ಅವರಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾರೆ ಮುಂದೆ. ಶ್ಲೋಕ 63. ಕೃಷ್ಣ ಸಂಗೆ ಯುದ್ಧ ಕರೆ ಸ್ಕಂದೆ ಆರೋಹಣ ತಾರಾಧಾಸ್ಯ ಭಾವೇ ಕರೆ ಚರಣ ಸೇವಾನ. ಹರೇ ಕೃಷ್ಣ ಮಾತಾಡಿ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ಲೋಕ 43. ಕೃಷ್ಣ ಸಂಗೆ ಯುದ್ಧ ಕರೆ ಸ್ಕಂದೆ ಆರೋಹಣ ತಾರಾದಾಸ್ಯ ಭಾವೆ ಕರೆ ಚರಣ ಸೇವನ. ಕೃಷ್ಣ ಸಂಗೆ ಕೃಷ್ಣನೊಡನಿರುತ್ತ ಯುದ್ಧ ಕರೆ ಯುದ್ಧ ಮಾಡಿದರು. ಸ್ಕಂದೆ ಅವನ ಭುಜಗಳ ಮೇಲೆ ಆರೋಹಣ ಏರಿ ನಿಂತು ತಾರ ಅವರು ದಾಸ್ಯಭಾವೆ ತಾವು ಪ್ರಭು ಕೃಷ್ಣನ ದಾಸರೆಂಬ ಗ್ರಹಿಕೆಯಲ್ಲಿ ಕರೆ ಮಾಡುತ್ತಾರೆ ಚರಣ ಸೇವನ ಪಾದ ಸೇವೆಯನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಗೆಳೆಯರು ಅವನೊಡನೆ ಜಗಳ ಕಾಯುತ್ತಾರೆ, ಅವನ ಭುಜಗಳ ಮೇಲೇರುತ್ತಾರೆ, ಆದರೂ ದಾಸ್ಯ ಭಾವದಲ್ಲಿ ಅವನ ಚರಣ ಕಮಲಗಳನ್ನು ಪೂಜಿಸುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಆ ಕೃಷ್ಣನ ಗೆಳೆಯರೆಲ್ಲರೂ ಸಹ ಕೃಷ್ಣನೊಡನೆ ಜಗಳ ಕಾಯ್ತಾರೆ, ಮತ್ತೆ ಕೃಷ್ಣನ ಭುಜಗಳ ಮೇಲೆ ಅವರು ಏರ್ತಾರೆ. ಅಂದ್ರೆ ಅವರು ಆ ಸಖ್ಯ ಭಾವದಲ್ಲಿ ಇದ್ರೂ ಸಹ ಅವರು ಆ ಕೃಷ್ಣನ ಚರಣ ಕಮಲಗಳನ್ನ ಅವರು ಪೂಜಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇದರಿಂದ ಏನ್ ಗೊತ್ತಾಗ್ತಿದೆ, ಅಲ್ಲಿ ನಂದ ಮಹಾರಾಜನು ಸಹ ನಾನು ಕಾಲಿಗೆ ಬೀಳ್ಬೇಕು ಕೃಷ್ಣನಿಗೆ ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇವ್ರುನು ಸಹ ಅವರು ಸಖ್ಯ ಅಂದ್ರೆ ಗೆಳೆಯರಾದ್ರೂ ಸಹ ಕೃಷ್ಣನ ಚರಣ ಕಮಲಗಳನ್ನ ಪೂಜಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು, ದಾಸ್ಯ ಭಾವದಲ್ಲಿರೋರು ಆ ಕೃಷ್ಣನ ಆ ಒಂದು ಪಾದದಲ್ಲೇನೆ ಅವರು ಒಂದು ಪಾದಗಳಿಗೆ ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಇಚ್ಛೆಯನ್ನ ಪಡ್ತಾ ಇರ್ತಾರೆ. ಸೊ ನಾವ್ ಇದನ್ನ ನೋಡಿದ್ರೆ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಸೊ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಈ ತರ ಆಟ ಆಡ್ತಿರೋದನ್ನ ನೋಡಿ ದೇವತೆಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ. ಇದೇನಿದು, ಕೃಷ್ಣನನ್ನ ಎಗ್ರಿ ಅವರು ಆ ಕಡೆ ಹೋಗ್ತಾ ಇದಾರಲ್ವಾ, ಅವನ ಭುಜದ ಮೇಲೆ ಏರ್ತಾ ಇದಾರಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಒಂದು ಆಟದಲ್ಲಿ ಏನ್ ಮಾಡ್ತಾರೆ, ಕೃಷ್ಣ ಬಗ್ಕೊಂಡಿರ್ಬೇಕು, ಗೋಪ ಬಾಲಕರು ಅವನನ್ನ ದಾಟಿ ಆರ್ಬೇಕಾದಾಗ ಅವನ ಮೇಲೆ ಬೆನ್ ಮೇಲೆ ಗುದ್ಬಿಟ್ಟು ಆರ್ಬೇಕು, ಈ ತರ ಆಟ ಆಡ್ತಿದ್ದಾರೆ. ಅಂದ್ರೆ ಕೃಷ್ಣ ಯಾವ್ದ್ರಲ್ಲೂ ಸೋಲಿರ್ತಾನೆ ಆ ತರ. ಅಂದ್ರೆ ಅವ್ರಿಗೋಸ್ಕರ ಸೋಲ್ತಾನೆ, ದೇವೋತ್ತಮ ಪರಮಪುರುಷ ಸೋಲೋದಿಲ್ಲ ಅಲ್ವಾ? ಆದ್ರೆ ತನ್ನ ಸ್ನೇಹಿತರ ಸಂತೋಷಕ್ಕೋಸ್ಕರ ಅವನು ಆತರ ಮಾಡ್ತಿದ್ದಾನೆ. ಸೊ ಎಲ್ಲಾ ಗೋಪ ಬಾಲಕರು ಕೃಷ್ಣ ಯಾವಾಗ್ಲೂ ಸೋಲೋದೇ ಇಲ್ಲ, ಇದೊಂದು ಸರಿ ಸೋತ್ ಬಿಟ್ಟಿದ್ದಾನೆ, ಅದಕ್ಕೆ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನ ಮೇಲೆ ಆರ್ಬೇಕಾದ್ರೆ ಚೆನ್ನಾಗಿ ಗುದ್ದಿ ಅವರು ಆಡ್ತಾ ಇದಾರೆ. ಇದನ್ನ ನೋಡಿದಾಗ ದೇವತೆಗಳಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಅವ್ರ ಮನಸ್ಸಲ್ಲೂ ಒಂದು ಚಿಕ್ಕ ಆಸೆ ಬಂದ್ಬಿಡುತ್ತೆ, ನಾವು ಈ ತರ ಮಾಡೋಣಂತೆ ಅಂತ ಹೇಳ್ಬಿಟ್ಟು ಅವ್ರುನು ಆ ಗೆಳೆಯರೆಲ್ಲ ಕೃಷ್ಣನ ಗೆಳೆಯರೆಲ್ಲರೂ ಸಾಲಾಗಿ ನಿಂತ್ಕೊಂಡಿರ್ತಾರೆ, ಕೃಷ್ಣನ ಮೇಲೆ ಜಂಪ್ ಮಾಡಿ ಗುದ್ದಿ ಹೋಗ್ಬೇಕು ಅಂತ. ಅವಾಗ ಅವ್ರುನು ಸಹ ಆ ಒಂದು ಕ್ಯೂ ಅಲ್ಲಿ ನಿಂತ್ಕೋತಾರೆ. ಆದ್ರೆ ಅವರು ಕೃಷ್ಣನ ಹತ್ರ ಇನ್ನೇನು ಅವ್ರು ಜಂಪ್ ಮಾಡ್ಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇದೇ ವ್ಯತ್ಯಾಸ. ಸೊ ಇಲ್ಲಿ ಇವರೆಲ್ಲರನ್ನು ಸಹ ಕೃಷ್ಣನ ಜೊತೆ ಸಖ್ಯ ಭಾವದಲ್ಲಿದ್ದಾರೆ, ಕೃಷ್ಣನ ಆ ಸ್ಥಾನ ಏನು ಅಂತ ಗೊತ್ತಿಲ್ಲ, ಮತ್ತೆ ಅವರು ಆದ್ರೂ ಸಹ ಅವರು ದಾಸ್ಯ ಭಾವದಲ್ಲಿನೇ ಕೃಷ್ಣನಿಗೆ ಅವರು ಸೇವೆಯನ್ನ ಮಾಡ್ತಾ ಇರೋದು. ಸೊ ಅದನ್ನ ನಮ್ಗೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಶ್ಲೋಕ 64. ಪಾದ ಸಂವಾಹನಂ ಚಕ್ರುಹು ಕೇಚಿತ್ ತಸ್ಯ ಮಹಾತ್ಮನಃ ಅಪರೇ ಹತ ಪಾಪ್ಮಾನೋ ವ್ಯಜನ್ಯೈಹಿ ಸಮವಿಜಯನ್.
ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ನಾನು ಓದ್ಬೋದಾ? ಹರೇ ಕೃಷ್ಣ. ಓದಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಪಾದ ಸಂವಾಹನಂ ಚಕ್ರುಃ ಕೇಚಿತ್ ತಸ್ಯ ಮಹಾತ್ಮನಃ ಅಪರೇ ಹತ ಪಾಪ್ಮಾನೋ ವ್ಯಜನೈಃ ಸಮವೀಜಯನ್. ಪಾದ ಸಂವಾಹನಂ ಕಾಲುಗಳನ್ನು ನೀವುವುದು, ಚಕ್ರುಹು ಮಾಡಿದರು, ಕೇಚಿತ್ ಅವರಲ್ಲಿ ಕೆಲವರು, ತಸ್ಯ ಭಗವಾನ್ ಕೃಷ್ಣನ ಮಹಾ ಆತ್ಮನಃ ದೇವೋತ್ತಮ ಪರಮ ಪುರುಷನ, ಅಪರೇ ಇತರರು, ಹತ ನಾಶಪಡಿಸಿದ, ಪಾಪಮಾನಃ ಪಾಪಯುತ ಬದುಕಿನ ಫಲವಾಗಿ ಬಂದ, ವ್ಯಜನೈಹಿ ಬೀಸಣಿಗೆಗಳಿಂದ, ಸಮವೀಜಯನ್ ಹಾಯ್ ಎನಿಸುವಂತೆ ಗಾಳಿ ಬೀಸಿದರು. ಅನುವಾದ ಶ್ರೀಲ ಪ್ರಭುಪಾದರಿಂದ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸ್ನೇಹಿತರಲ್ಲಿ ಕೆಲವರು ಅವನ ಕಾಲುಗಳನ್ನು ನೀವಿದರು. ಯಾರಿಂದ ತಮ್ಮ ಪಾಪಕರ್ಮಗಳು ನಾಶವಾದವೋ ಆ ಪ್ರಭುವಿಗೆ ಇತರರು ಕೈ ಬೀಸಣಿಗೆಗಳಿಂದ ಗಾಳಿ ಹಾಕಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಮುಗಿತ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ಈ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 10.15.17 ಉಲ್ಲೇಖಿಸಲಾಗಿದೆ. ತಾಳವನದಲ್ಲಿ ಧೇನುಕಾಸುರನನ್ನು ಸಂಹರಿಸಿದ್ದಾದ ಬಳಿಕ ಕೃಷ್ಣ ಬಲರಾಮರು ದನಗಾಹಿ ಬಾಲಕರೊಡನೆ ಹೇಗೆ ಆಟಕ್ಕೆ ನಿಂತರು ಎಂಬುದರ ವರ್ಣನೆ ಈ ಶ್ಲೋಕದಲ್ಲಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಾವಿವಾಗ ಇದಕ್ಕಿಂತ ಮುಂಚೆ ಏನ್ ನೋಡಿದ್ವಿ, ಕೃಷ್ಣ ತನ್ನ ಗೆಳೆಯರ ಜೊತೆ ಯಾವ ತರ ಆಟ ಆಡ್ತಿದ್ದಾನೆ, ಸಮಭಾವದಲ್ಲಿ ಅಲ್ವಾ. ಸೊ ಅವ್ರುನು ಕೃಷ್ಣನ ಮೇಲೆ ಅವರು ಜಗಳ ಕಾಯ್ತಾರೆ, ಭುಜಗಳ ಮೇಲೆ ಏರ್ತಾ ಇದ್ದಾರೆ. ಆದ್ರೆ ನೋಡಿ ಇವಾಗ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಆ ದಾಸ್ಯ ಭಾವನ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಅವರು ಕೃಷ್ಣ ಅವರು ಸುಸ್ತಾಗಿ ಆ ವನದಲ್ಲೆಲ್ಲ ಆಟ ಆಡ್ಕೊಂಡ್ಮೇಲೆ ಕಾಡಲ್ಲಿ ಗೋವುಗಳನ್ನೆಲ್ಲ ಅವರು ಮೇಯಿಸ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಸುಸ್ತಾಗಿ ಮಲ್ಕೊಂಡಾಗ ಕೃಷ್ಣನ ಸ್ನೇಹಿತರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೆಲವರು ಅವನಿಗೆ ಕಾಲುಗಳನ್ನ ನೀವ್ತಾ ಇದ್ದಾರೆ, ಕೃಷ್ಣನಿಗೆ ದಣಿವಾಗಿದೆ ಅಂತ ಹೇಳ್ಬಿಟ್ಟು ಕಾಲನ್ನ ನೀವ್ತಾ ಇದ್ದಾರೆ. ಮತ್ತೆ ಇನ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಕೈಯನ್ನೇ ಬೀಸಣಿಗೆ ಮಾಡ್ಕೊಂಡು ಅವರು ಗಾಳಿಯನ್ನ ಹಾಕ್ತಾ ಇದ್ದಾರೆ ಕೃಷ್ಣನ ಸಂತೋಷಕ್ಕೋಸ್ಕರ ಅಲ್ವಾ. ಅದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈ ಶ್ಲೋಕ ಶ್ರೀಮದ್ ಭಾಗವತದ ಶ್ಲೋಕ. ಸೊ ನಾನು ಚೈತನ್ಯ ಚರಿತಾಮೃತದ ತರ ಓದ್ಬಿಟ್ಟೆ, ಆದ್ರೆ ಇದು ಭಾಗವತದ ಶ್ಲೋಕ 10.15.17 ಇದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಇದು ಯಾವಾಗ ಹೇಳ್ತಾರೆ ಅಂತಂದ್ರೆ, ತಾಳವನದಲ್ಲಿ ಧೇನುಕಾಸುರನನ್ನು ಸಂಹರಿಸಿದ ಬಳಿಕ ಕೃಷ್ಣ ಬಲರಾಮರು ದನಗಾಹಿ ಬಾಲಕರೊಡನೆ ಹೇಗೆ ಆಟಕ್ಕೆ ನಿಂತರು ಎಂಬುದರ ವರ್ಣನೆ ಈ ಶ್ಲೋಕದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಧೇನುಕಾಸುರ ಯಾವ ರೂಪದಲ್ಲಿರುವಂತಹ ರಾಕ್ಷಸ? ಕತ್ತೆ ರೂಪದಲ್ಲಿರುವಂತಹ ರಾಕ್ಷಸ ಅಲ್ವಾ. ಅವನನ್ನ ಸಂಹಾರ ಮಾಡಿದ್ದು ಬಲರಾಮ. ಸೊ ಅದಾದ್ಮೇಲೆ ಧೇನುಕಾಸುರನನ್ನ ತಾಳವನದಲ್ಲಿ ಸಂಹರಿಸಿದ ಮೇಲೆ ಹೇಗೆ ಆಟ ಆಡಿದ್ರು ಕೃಷ್ಣ ಬಲರಾಮರು ಅನ್ನೋದನ್ನ ನಮ್ಗೆ ಈ ಹಿಂದಿನ ಶ್ಲೋಕದಲ್ಲಿ ನಮ್ಗೆ ವರ್ಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಲಲಿತಾ ಮಾತಾಜಿ ತುಂಬಾ ಧನ್ಯವಾದಗಳು. ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇದ್ದು ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರ್ಬೇಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಅಟೆಂಡೆನ್ಸ್ ಹಾಕಿದ್ದೀರಲ್ಲ? ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಎಲ್ಲರೂ ಅಟೆಂಡೆನ್ಸ್ ಹಾಕಿ ಎಕ್ಸಿಟ್ ಆಗಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನೀವೇ ಹೋಗಿ ಮಾತಾಜಿ ಎಂಡ್ ಮಾಡಿ. ಮಾತಾಜಿ ನಾನು ಎಂಡ್ ಮಾಡ್ಲಾ ಮಾತಾಜಿ? ಲಲಿತಾ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಲಲಿತಾ ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ.